ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ದೇವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಹೇಳ್ತಾನೆ, ಕರ್ಮವನ್ನು ನೀವು ಮಾಡ್ತಾ ಇರಿ, ನಾನು ಅದಕ್ಕೆ ಬೇಕಾಗಿರುವಂಥ ಫಲಾಫಲಗಳನ್ನು ಕೊಡುತ್ತೇನೆ ಅಂತೇಳಿ. ಹಾಗೆ ಶ್ರೀನಿವಾಸ ಗೌಡ ಎನ್ನುವಂಥ ಕಂಬಳದ ಯುವಕ ಓಡುವುದರಲ್ಲಿ ಕಳೆದ 5 ವರ್ಷಗಳಿಂದ ತಮ್ಮ ಒಂದು ಪ್ರಯತ್ನವನ್ನು ಸಾಧನೆಯನ್ನು ಮಾಡ್ತಾನೆ ಇದ್ದರು. ಆದರೆ ಈಗ ಅದಕ್ಕೆ ಬಹುಶಃ ಫಲ ಸಿಗುವಂಥ ಎಲ್ಲ ಸ್ಪಷ್ಟ ಸಂದೇಶ ಅಥವಾ ಸೂಚನೆಗಳು ಮತ್ತು ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇವತ್ತು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅವರನ್ನು ಸನ್ಮಾನಿಸಿದರು ಬೆಂಗಳೂರಿನ ವಿಧಾನಸೌಧದಲ್ಲಿ. ಹಾಗೂ ಕಾರ್ಮಿಕ ಇಲಾಖೆ ಅವರಿಗೆ 3 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದೆ. ಹಾಗೂ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಕೂಡ 1 ಲಕ್ಷ ರೂಪಾಯಿಯನ್ನು ಘೋಷಿಸಿದ್ದಾರೆ. ಇಲ್ಲಿ ಹಣ ಮುಖ್ಯ ಅಲ್ಲ, ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದರೆ ಇಡೀ ಕಂಬಳವನ್ನು, ತುಳುನಾಡಿನ ಕಂಬಳವನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತರಿಸಿರುವಂಥ ಕೀರ್ತಿ ಶ್ರೀನಿವಾಸ್ ಗೌಡರಿಗೆ ಸಲ್ತಾ ಇದೆ. ಯಾಕಂತ ಹೇಳಿದ್ರೆ ಕೇಂದ್ರ ಸಚಿವರು ಕಿರಣ್ ರಿಜಿಜು ಅವರು ಸ್ವತಃ ಟ್ವೀಟ್ ಮಾಡುವ ಮೂಲಕ ಮತ್ತು ತಮ್ಮ ಸಂಸ್ಥೆಗಳ ಮೂಲಕ SAI ಈ ಸಹಾಯ ಸಂಸ್ಥೆಯ ಮೂಲಕ ಅವರಿಗೆ ಹೆಚ್ಚಿನ ಶ್ರೀನಿವಾಸ್ ಗೌಡರಿಗೆ ಹೆಚ್ಚಿನ ಒಂದು ತರಬೇತಿಯನ್ನು ಕೊಡುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಹುಸೇನ್ ಬೋಲ್ಟ್, ಜಮೈಕಾದ ಖ್ಯಾತ ಓಟಗಾರ, ಅವರ ದಾಖಲೆಯನ್ನು 100 ಮೀಟರಲ್ಲಿ ಅವರು ಇಲ್ಲಿ ತನಕ ಮಾಡಿರುವಂಥ ಅಂತಾರಾಷ್ಟ್ರೀಯ ದಾಖಲೆಯನ್ನು ಮೀರಿಸುವಂಥ ಒಂದು ದಾಖಲೆಯನ್ನು ನಮ್ಮ ಕರಾವಳಿಯ, ನಮ್ಮ ತುಳುನಾಡಿನ ಯುವಕ 27 ವರ್ಷದ ಶ್ರೀನಿವಾಸ್ ಗೌಡ ಅವರು ಸಾಧಿಸಿ ತೋರಿಸಿದ್ದಾರೆ. ಹಾಗಾದರೆ ಇದರ ಹಿಂದಿರುವಂಥ ಪರಿಶ್ರಮ ಏನು, ಹಿಂದಿರುವ ರಹಸ್ಯ ಏನು ಮತ್ತು ಅವರ ಮುಂದಿನ ಭವಿಷ್ಯ ಏನು, ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಮತ್ತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ, ಎಲ್ಲಿ ಶ್ರೀನಿವಾಸ್ ಗೌಡರು ದಾಖಲೆಯನ್ನು ನಿರ್ಮಿಸಿದ್ರು ಆ ದಾಖಲೆ ಆಗಿರುವಂತಹ ಕಿನ್ನಿಗೋಳಿ ಸಮೀಪದ ಐಕ್ಕಳಬಾವ ಕಾಂತಾಬಾರೆ ಬೂದಬಾರೆ ಕಂಬಳದ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ಚಿತ್ತರಂಜನ್ ಭಂಡಾರಿ ಅವರು ಇವತ್ತು ನಮಗಿಂದ ನಾನು ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ನಮಸ್ತೆ. ತುಂಬ ಖುಷಿಯಾಗತ್ತೆ, ಯಾಕಂತ ಹೇಳಿದ್ರೆ ನಿಮ್ಮ ಎದುರೇ ಬಹುಶಃ ಸಾಧನೆಯನ್ನು ಮಾಡಿದಂಥ ಒಂದು ರೋಚಕ ಕ್ಷಣಗಳನ್ನು ನೀವು ಅನುಭವಿಸಿದ್ದೀರಿ ಕೂಡ. ನಾವೆಲ್ಲ ಅದನ್ನು ಆ ದಿವಸ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ತುಂಬ ನೋಡಿರ್ಬೋದು, 1000 ಜನ, ಸುಮಾರು 40,000 ಜನ ಭಾಗವಹಿಸಿರುವಂಥ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಅದು. ಡಿಜಿಟಲೀಕರಣದ ಮೂಲಕ ನೀವು ಅದನ್ನು ಭಾಳ ಸ್ಪಷ್ಟವಾಗಿ 9.59 ಅಂದರೆ 10 ಸೆಕೆಂಡ್ಗಿಂತ ಕಡಿಮೆ ಸೆಕೆಂಡಲ್ಲಿ ಅವರು 100 ಮೀಟರನ್ನು ಸಾಧಿಸಿದ್ದಾರೆ. 143 ಮೀಟರ್ ಅಂತ ಇಟ್ಕೊಟ್ರೆ ಅದು 13.62 ಮೀಟರ್ ಸೆಕೆಂಡು ಬರುತ್ತೆ. ಸೊ ಆ ದಿವಸ ನಿಮಗೆ ಅದು ದಾಖಲೆ ಆಗತ್ತೆ ಅಂತ ಒಂದು ಕ್ಷಣ ಅನಿಸ್ತಾ ಚಿತ್ತರಂಜನ್ ಸರ್? ನಾಗೇಂದ್ರ ಅವರೇ, ಮೊದಲಾಗಿ ವಂದನೆಗಳು. ನಾವು ದಾಖಲೆಗಾಗಿ ಕಂಬಳ ಮಾಡಿದ್ದಲ್ಲ. ನಾವು ಈ ಕಂಬಳದಲ್ಲಿ ಧರ್ಮ, ದೇವರು ಮತ್ತು ಕೃಷಿಕರ ಒಂದು ಜೀವನ ಪದ್ಧತಿಯಲ್ಲಿ ಕಂಬಳ ಒಂದು ಜೀವನ ಪದ್ಧತಿಯಲ್ಲಿ ಹಾಸುಹೊಕ್ಕಾಗಿದೆ ಅಂತ ಹೇಳುವ ಮೂಲಕ ಶ್ರೀನಿವಾಸ ಗೌಡರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಮೊದಲಾಗಿ ಕಂಬಳ ಮುಗಿದು 10-12 ದಿನಗಳವರೆಗೂ ನಮಗೆ ಈ ದಾಖಲೆಯ ಬಗ್ಗೆ ಮಾಹಿತಿ ಇರಲಿಲ್ಲ. ಇದು ನಿಜವಾದ ಮಾತು. ಯಾಕಂದರೆ ಇದನ್ನು ಮೀಡಿಯಾದ ಮುಖಾಂತರ ವಾಗ್ಲೆ ಎನ್ನುವರು ಉಡುಪಿಯ ಪತ್ರಿಕೆಯವರು ನಮ್ಮ ಕಂಬಳ ಸಮಿತಿಗೆ, ನಾವು ಅದನ್ನು ಜಿಲ್ಲಾ ಕಂಬಳ ಸಮಿತಿಗೆ ತಿಳಿಸಿದಾಗ ನಮಗೆ ಖುಷಿಯೋ ಖುಷಿ. ಯಾಕಂದರೆ ಕಂಬಳ ಅಂದರೆ ಕೋಣಗಳಿಗೆ ಹೊಡೆಯುವಂಥ ಒಂದು ಕಾರ್ಯಕ್ರಮ ಅಂತ ಪೇಟದವರಾಗಲಿ ಬುದ್ಧಿಜೀವಿಗಳಾಗಲಿ ತುಂಬ ಹೇಳ್ತಾ ಇದ್ರು. ಆದರೆ ಅದು 1% 2% ಜನ. ನಮಗೆ ಇಲ್ಲಿ ಕಂಡು ಬರೋದೇನೆಂದರೆ ಇದರ ಹಿಂದೆ ಎಷ್ಟು ಕಷ್ಟ ಇದೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ. ಆದರೆ ಅಷ್ಟೇ ಖುಷಿ ಉಂಟು, ಅದರಿಂದ 10 ಪಾಲು ಹೆಚ್ಚು ಖುಷಿ ಉಂಟು ಸರ್ ನಾಗೇಂದ್ರ ಸರ್. ಯಾಕಂದ್ರೆ ನಮಗೆ ಈ ಒಂದು ಏನು ರೆಕಾರ್ಡ್ ಆಗಿದೆ ಅದು ನಮಗೆ ಗೊತ್ತೇ ಇಲ್ಲ. ಆದ್ರೆ ಮಾಧ್ಯಮದ ಮೂಲಕ ಗೊತ್ತಾದ್ರಿಂದ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಭಾಗವಹಿಸಲಿಕ್ಕೆ ಸಂತೋಷ ಪಡ್ತೇನೆ. ಈಗ ನೀವು ತುಂಬ ವರ್ಷಗಳಿಂದ ಬಹುಶಃ ಅದರಲ್ಲಿ ಇದ್ದವರು, ಕಂಬಳದಲ್ಲಿದ್ದವರು, ಅದರ ಬಹುಶಃ ಕಿನ್ನಿಗೋಳಿಯ ಕಂಬಳದ ಅನೇಕ ಒಂದು ಸಾಧನೆಗಳಿಗೆ, ದಾಖಲೆಗಳಿಗೆ, ಮೈಲುಗಲ್ಲುಗಳಿಗೆ ನೀವು ಕೂಡ ಒಂದು ಕಾರಣೀಭೂತರಾಗಿದ್ದವರು. ಸೊ ಹಾಗೆ ನೋಡುವಾಗ ನಿಮಗೆ ಇಂಥದ್ದು ದಾಖಲೆ ಮುಂಚೆ ಅಥವಾ ಹಿಂದೆ ಆಗಿತ್ತು, ಅದು ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಅದು ಗೊತ್ತಾಗ್ತಾ ಇದೆ. ಶ್ರೀನಿವಾಸ ಗೌಡರಂತ ಅನೇಕ ಶ್ರೀನಿವಾಸ ಗೌಡರು ನಿಮ್ಮ ಮುಂದೆ ಬೆಳೆದಿದ್ದಾರೆ, ಓಡಿದ್ದಾರೆ, ನೋಡಿದ್ದೀರಿ. ಹೇಗೆ ಅನಿಸ್ತಾ ಇದೆ ಇವತ್ತು? ಇದು ನಿಮಗೆ ಬಹುಶಃ ಶಾಕ್ ಅಂತ ಅನಿಸ್ತಾ ಇಲ್ವೇನೋ ಅಂತ ನಂಗೆ ಅನಿಸ್ತಾ ಇದೆ. ನಮಗೆ ಮೊದಲಾಗಿ ಒಂದು ಶಾಕ್. ಇದು ಶಾಕ್ ಅಂದರೆ
ಸಂತೋಷದ ಒಂದು ಪರಮಾವಧಿ ಅಂತ ಹೇಳಬೇಕು. ಯಾಕಂದರೆ ಇಲ್ಲಿ ಶ್ರೀನಿವಾಸ ಗೌಡ್ರು ಅಂತವರು ತುಂಬ ಜನ ಈ 2020 ನಮ್ಮ ಕಂಬಳಕ್ಕೆ ಕಾಂತಾಬಾರೆ ಬುದ್ಧಬಾರೆ ಐಕಳಭಾವ ಕಾಂತಾಬಾರೆ ಬುದ್ಧಬಾರೆ ಕಂಬಳಕ್ಕೆ 400 ವರ್ಷದ ಇತಿಹಾಸ. 400 ವರ್ಷದಲ್ಲಿ ಎಷ್ಟು ಜನ ಈ ಕಂಬಳದಲ್ಲಿ ಬೇರೆ ಬೇರೆ ಕಂಬಳ, ಜಿಲ್ಲೆಯಲ್ಲಿ 22 ಪ್ರತಿಷ್ಠಿತ ಕಂಬಳ ನಡೀತದೆ. ಅದರಲ್ಲಿ 4ರಿಂದ 5 ಧರ್ಮ ದೇವರಿಗೆ ಸಂಬಂಧಪಟ್ಟ, ಕೃಷಿಗೆ ಸಂಬಂಧಪಟ್ಟ ಹಳೆಯ ಕಂಬಳಗಳು. ಇಲ್ಲಿ ನಮಗೆ ಕಾಣೋದು, ನಾನು ಈ ಕಂಬಳ ಸಮಿತಿಯ ಅಧ್ಯಕ್ಷನಾಗಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ, ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ನಮ್ಮ ಮನೆತನಕ್ಕೆ ಒಂದು ಗೌರವದ ಕಾರ್ಯಕ್ರಮ. ಇದರಲ್ಲಿ ನಾವು ಊರಿನ ನೆರೆಕರೆಯ ಗ್ರಾಮಸ್ಥರನ್ನು ಒಟ್ಟುಗೂಡಿಸಿಕೊಂಡು ಜಿಲ್ಲಾ ಕಂಬಳ ಸಮಿತಿ ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಇದನ್ನು ಮಾಡಿಕೊಂಡು ಹೋಗುವುದು. ಇಲ್ಲಿ ನಮಗೆ ಕಾಣೋದು ಶ್ರೀನಿವಾಸ ಗೌಡರು ನಿಜವಾಗಿ ಒಂದು 27 ವರ್ಷದ ಯುವಕ, ಹೆಚ್ಚಿನ ಅಂಶ ಕಳೆದ 5 ವರ್ಷದಲ್ಲಿ ಕಂಬಳಕ್ಕೆ ಕಾಲಿಟ್ಟದ್ದು. ನಾವು ಇದರಲ್ಲಿ ನೋಡುವಾಗ ಶ್ರೀನಿವಾಸ ಗೌಡರ ಸಾಧನೆಯನ್ನು ಯಾರು ಇಷ್ಟವರೆಗೆ ಮಾಡಲಿಲ್ಲ. ಡಾಕ್ಯುಮೆಂಟೇಷನಲ್ಲಿ ಕೂಡ ನನ್ನ ಹತ್ರ ಇರುವಂತಹ ಹಳೆಯ 10-15 ವರ್ಷಗಳ ಡಾಕ್ಯುಮೆಂಟ್ ಪ್ರಕಾರ 15ರಿಂದ 16 ಸೆಕೆಂಡ್ 17 ಸೆಕೆಂಡ್ ಓಡಿದ ದಾಖಲೆಗಳಿರುವುದು. ಜಿಲ್ಲಾ ಕಂಬಳ ಸಮಿತಿಯಲ್ಲೂ ಕೂಡ ಇದುಂಟು. ನಮ್ಮ 1992ರಲ್ಲಿ ಧರ್ಮಸ್ಥಳದ ಕಾವಂದರಾದ ನಮ್ಮ ಸನ್ಮಾನ್ಯ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಜಿಲ್ಲಾ ಕಂಬಳ ಸಮಿತಿ ಅಂತ ಒಂದು ಸಮಿತಿಯನ್ನು ರಚಿಸಲಾಯಿತು. ಈ ಕಂಬಳಗಳನ್ನು ನಡೆಸುವ ಒಂದು ಮೇಲುಸ್ತುವಾರಿ ನೋಡಿಕೊಳ್ಳಿಕ್ಕೆ. ಕಂಬಳದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾವೇ ಮಾಡೋದು, ಆಯಾ ಕಂಬಳದ ಯಜಮಾನರು ಮಾಡಬೇಕು. ಇಲ್ಲಿ ನಮ್ಮಲ್ಲಿ ಕೂಡ ಸಮಿತಿ ಉಂಟು. ನಾವು ಈ ಕಂಬಳದಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ನೋಡುವಾಗ ಕಾವಂದ್ರ ನೇತೃತ್ವದಲ್ಲಿ ಆದ ಕಂಬಳ ಹಾಗೂ ಅವರ ನೇತೃತ್ವದಲ್ಲಿ ಅಲ್ಲಿ ಬೆಳ್ತಂಗಡಿಯಲ್ಲಿ ಕಂಬಳ ಆಗ್ತಾ ಇತ್ತು. ಇಲ್ಲಿ ಜಿಲ್ಲಾ ಕಂಬಳ ಸಮಿತಿ ಮಾಡಿಕೊಂಡದ್ರಿಂದ ಅದರಲ್ಲಿ ಕಂಬಳ ಅಕಾಡೆಮಿ ಅಂತ ಸನ್ಮಾನ್ಯ ಪ್ರೊಫೆಸರ್ ನಮ್ಮ ಇವರು ನಮ್ಮ ಕಡಂಬರು, ಗುಣಪಾಲ ಕಡಂಬರು ಕೂಡ ಇದಕ್ಕೆ ಅವರ ಕೊಡುಗೆ ಉಂಟು. ಹಾಗೆ ಈಗ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಸನ್ಮಾನ್ಯ PR ಶೆಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಎಡ್ತೂರು ರಾಜೀವ್ ಶೆಟ್ಟಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದು ತಂಡ ಉಂಟು ಅವರೊಟ್ಟಿಗೆ. ಈ ತಂಡದಲ್ಲಿ ನಾವು ಇದ್ದೇವೆ. ನಮ್ಮ ಕಂಬಳ ಸಮಿತಿಯ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟರು ಅಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಕಂಬಳಕ್ಕೆ ಅಡೆತಡೆ ಬರುವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಮಾನ್ಯ ಕೇಂದ್ರ ಸಚಿವರಾದ DV ಸದಾನಂದ ಗೌಡರ ಹತ್ರ, ರಾಜನಾಥ್ ಸಿಂಹರ ಹತ್ರ ಬೇರೆ ಬೇರೆ ಕಡೆ ಹೋಗುವಾಗ ಇದನ್ನು ನಾವು ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಜನರೊಟ್ಟಿಗಿರುವ ಸಂಬಂಧವು ಕೃಷಿಕರ ಒಂದು ಆಟೋಟ ಸ್ಪರ್ಧೆ ಹಾಗೂ ಇದರಲ್ಲಿ ನಮ್ಮ ಕೊಡುಗೆಗಳು, ಕೃಷಿಕರ ಕೊಡುಗೆಗಳಲ್ಲಿ ಕಂಬಳ ಆಗುವುದು. ಇಲ್ಲಿ ಯಾವುದು ಕೂಡ ಹಣಕಾಸಿನ ವ್ಯವಸ್ಥೆ ಇಲ್ಲ, ಎಲ್ಲ ಮುಕ್ತ ಮನಸ್ಸಿನಿಂದ ಕೆಲಸ ಮಾಡುವುದರಿಂದ ಈ ಕಂಬಳ ಇಷ್ಟು ಸೇವೆ ರೂಪ. ಈಗ ಪ್ರಶ್ನೆ ಇರುವುದು, ನೀವು 10-15 ವರ್ಷಗಳ ಹಿಂದೆ ನೋಡುವಾಗ ಬಹುಶಃ ಆಗ ಸೆಕೆಂಡ್ಗಳನ್ನು ಅಷ್ಟು ಸುಲಭವಾಗಿ ಗೊತ್ತಾಗುವಷ್ಟು ಇಲ್ಲದೇ ಇದ್ದ ಕಾರಣ ಶ್ರೀನಿವಾಸ ಗೌಡ್ರು ಅಂತ ತುಂಬಾ ಜನ ಹಿಂದೆ ಕೂಡ ಸಾಧಿಸಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಉಂಟಾ? ನನ್ನ ಅಂದಾಜು ಪ್ರಕಾರ ಇಷ್ಟವರೆಗೆ ಯಾರು ಸಾಧಿಸಿದ್ದಿಲ್ಲ. ಯಾಕಂದ್ರೆ ಹಳೆಯ ನಮ್ಮ ಬಾರ್ಕೂರು ಶಾಂತರಾಮ್ ಶೆಟ್ಟರಾಗಲಿ, ಇಲ್ಲ ಈಗ ಬೇರೆ ಬೇರೆ ಕಂಬಳ ಮಾಡಿದ ರಮನಾಥ ರೈಗಳಿರಲಿ, ನಮ್ಮ ಕಾವಂದ್ರಿ ಇರಲಿ, ಮಾಡಿಸಿದವರಿಗೆಲ್ಲ ಗೊತ್ತುಂಟು. ಇದು ಯಾರು ಇಷ್ಟವರೆಗೆ ಸಾಧನೆ ಮಾಡಿಲ್ಲ ಈ ಸಾಧನೆ. ಮತ್ತೆ ಈ ಸಣ್ಣ ಪ್ರಾಯದಲ್ಲಿ ಇವರು ಮಾಡಿದ ಸಾಧನೆ ಮೇರು ವ್ಯಕ್ತಿತ್ವದ್ದು. ಮಾನ್ಯ ಮಹೇಂದ್ರದ ಅಧ್ಯಕ್ಷರು ಇದನ್ನು ಟ್ವೀಟ್ ಮಾಡಿದ್ರಿಂದ ಕಿರಣ್ ರಿಜಿಜು ಅವರಿಗೆ ಗೊತ್ತಾಯ್ತು, ಆನಂದ ಮಹೇಂದ್ರ ಅವರು. ಹಾಗೆ ನಮ್ಮ ಒಂದು ಇಲ್ಲಿ ರಿಕ್ವೆಸ್ಟ್ ನಿಮ್ಮ ಹತ್ರ, ಇನ್ನು ಮುಂದಕ್ಕೆ ಹೆಚ್ಚಿನ ಅಂಶ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಮಾನ್ಯ ಮಂತ್ರಿಗಳಾದ CT ರವಿ ಅವರು ಈಗ ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದು ಮಂಗಳೂರು ಕಂಬಳ ಇರಲಿ, ಐಕಾಳ ಕಂಬಳ ಇರಲಿ, ಮೂಡುಬಿದ್ರಿ ಕಂಬಳ ಇರಲಿ, ಬೇರೆ ಬೇರೆ ಕಂಬಳಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಸಮಯದಲ್ಲಿ ಹಿಂದೆ ಈ ದಾಖಲಾತಿ ಆದದ್ದು ಕಾಣುವುದಿಲ್ಲ. ಮತ್ತೆ ನೀವು ಮುಂಚೆ ಹೇಳಿದಾಗೆ ಸ್ಟಾಪ್ ವಾಚ್ ಅಲ್ಲಿ ನಾವು ಇದನ್ನು ಸಮಯ ನೋಡ್ತಾ ಇದ್ರು, ಆದ್ರೆ ಇಷ್ಟು ಪರ್ಫೆಕ್ಟ್ ಸಿಗ್ತಿರ್ಲಿಲ್ಲ. ಇದು ಕೂಡ ಈ ಬಾರಿ 9.59 9.59 ಸೆಕೆಂಡ್, 10 ಸೆಕೆಂಡ್ಗಿಂತ ಮಿಲಿ ಸೆಕೆಂಡ್ ಒಂದು ಕಡಿಮೆನೆ ಆಗ್ತದೆ. ಹೌದು, ಅಷ್ಟು ಕ್ಲಾರಿಟಿ ಆ ಟೈಮ್ ಅಲ್ಲಿ ಇರ್ಲಿಲ್ವೇನೋ ಅಂತ ಕೂಡ ಇಲ್ಲ. ಈಗ ಅದು ಕೂಡ ಕಿನ್ನಿಗೋಳಿಯಲ್ಲೇ ಬಹುಶಃ ನೀವು ಫಸ್ಟ್ ಟೈಮ್ 2 ವರ್ಷದಿಂದ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದ ಕಾರಣ ಇಂಪ್ಲಿಮೆಂಟ್ ಮಾಡಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇರೋದು, ಶ್ರೀನಿವಾಸ್ ಗೌಡ್ರು
ಆ ಓಡುವ ಶೈಲಿ ನೋಡುವಾಗ ಅವರೇ ಹೇಳಿದ ಹಾಗೆ ಅದು ಕೋಣಗಳು ಓಡುದು ತಾನು ಓಡುದಲ್ಲ ಅಂತ. ಹಾಗಾದ್ರೆ ಇದೇ ಶ್ರೀನಿವಾಸ್ ಗೌಡ್ರನ್ನು ಈಗ ಏನು ಟ್ರೈನಿಂಗ್ ಮಾಡಿ ಟ್ರ್ಯಾಕ್ ಅಲ್ಲಿ ಬಿಟ್ರೆ, ಈಗ ಹುಸೇನ್ ಬೋಲ್ಟ್ ಓಡುದು ಅವರು ಸ್ವತಃ ಒಬ್ಬರೇ ಓಡುದು, ಅಲ್ಲಿ ಪ್ರೇರಣೆ ಅಂತ ಒಂದು ಇರುವುದಿಲ್ಲ. ಅಲ್ಲಿ ಇಲ್ಲಿಯವರಿಗೆ ಕೋಣಗಳೇ ಪ್ರೇರಣೆ, ಅವುಗಳೇ ಒಂದು ಎದುರಿಗೆ ಮಾರ್ಗದರ್ಶಕರಾಗಿದ್ದ ಕಾರಣ ವ್ಯತ್ಯಾಸ ಇರುತ್ತೆ ಅಂತ ಅನಿಸ್ತಾ ಉಂಟು ಸರ್. ಈಗ ಅದೇ ಶ್ರೀನಿವಾಸ್ ಗೌಡ್ರನ್ನು ಟ್ರ್ಯಾಕ್ ಅಲ್ಲಿ ಓಡಿಸೋದಕ್ಕೂ ಕೋಣಗಳೊಟ್ಟಿಗೆ ಓಡಿಸುವುದಕ್ಕೂ ನಿಮ್ಗೆ ಏನ್ ಅನಿಸ್ತದೆ? ನಾಗೇಂದ್ರ ಅವರೇ, ಅದು 100ಕ್ಕೆ 100 ಬದಲಾವಣೆ ಬರಬಹುದು. ಯಾಕಂದ್ರೆ ಟ್ರ್ಯಾಕಲ್ಲಿ ಓಡೋದಕ್ಕೂ ಕೋಣಗಳ ಈ ಗದ್ದೆಯಲ್ಲಿ ಓಡೋದಕ್ಕೂ ಡಿಫರೆನ್ಸ್ ಇದೆ. ಆದರೆ ಅದರೊಟ್ಟಿಗೆ ಇನ್ನೊಂದು ನಾವು ಗಮನಿಸಬೇಕು. ಟ್ರ್ಯಾಕಲ್ಲಿ ಓಡೋದಕ್ಕೂ ಗದ್ದೆಯಲ್ಲಿ ಓಡೋದಕ್ಕೂ ಇನ್ನೊಂದು ಡಿಫರೆನ್ಸ್ ಆಗಿದೆ. ಇಲ್ಲಿ ಕೆಸರು ಮತ್ತು ನೀರಿನೊಟ್ಟಿಗೆ ಆ ಕೋಣಗಳು ನಿಜವಾಗಿ ಶ್ರೀನಿವಾಸ ಗೌಡ್ರೆ ಒಂದು ಕಡೆ ಹೇಳ್ತಾರೆ, ಪಾಣಿಲ ಬಾಡ ಪೂಜಾರಿಯವರ ಕೋಣಗಳನ್ನು ಅಷ್ಟು ಆ ಕೋಣಗಳ ಸ್ಪೀಡ್ ವೇಗದೊಟ್ಟಿಗೆ ನಾನು ಓಡಿದ್ದು ಅಂತ ನಾನು ನೋಡಿದ್ದೇನೆ. ಕಂಬಳ ಪ್ರೇಮಿಗಳಿಗೆ ಎಲ್ಲ ಗೊತ್ತುಂಟು. ಎಲ್ಲ ಕೋಣ ಓಡಿಸುವವರು 100ರಲ್ಲಿ 10% ಜನ ಅರ್ಧದಲ್ಲಿ ಹಗ್ಗ ಬಿಡುವವರು ಇದ್ದಾರೆ. ಒಂದು 10% ಜನ, 90% ಜನ ಕರೆ 143 ಮೀಟರ್ನ್ನು ಮುಟ್ತಾರೆ. ನೀವು ನಿಮ್ಮ ಪ್ರಕಾರ ಹಾಗಾದ್ರೆ ಇದಕ್ಕಿಂತ ಟ್ರ್ಯಾಕ್ ಅಲ್ಲಿ ಇನ್ನೂ ಸುಲಭ. ಆಕ್ಚುಲಿ ಇದು ನೀರು ಮತ್ತೆ ಕೆಸರಿದ್ದ ಕಾರಣ ಒಂದಿಷ್ಟು ಅಡೆತಡೆಗಳು ಬರುವ ಸಾಧ್ಯತೆ ಇರುತ್ತೆ. ಅದೇ ಬರೀ ನೆಲ ಆದ್ರೆ ಅವ್ರು ಇನ್ನೂ ಫಾಸ್ಟ್ ಓಡ್ಲಿಕ್ಕೆ ಆಗತ್ತೆ ಅಂತ ಹೇಳುದು, ಹಾಗೇನಾ ನಿಮ್ಮ ಒಂದು? ಅಲ್ಲ ಸರ್, ಇದರಲ್ಲಿ ನಾವು ಎರಡನ್ನೂ ಇದು ಮಾಡ್ಬೋದು, ಚರ್ಚೆ ಮಾಡ್ಬೋದು. ಒಂದು, ನೆಲದಲ್ಲಿ ಓಡುವಾಗ ಇಲ್ಲಿ ಕೋಣಗಳ ಹಗ್ಗವನ್ನು ಅವರು ಕೈಯಲ್ಲಿ ಹಿಡ್ಕೊಂಡು ಓಡುವಾಗ ಕೋಣಗಳೇ ಇಳ್ಕೊಂಡು ಹೋಗುದು. ಇಲ್ಲಿ ನಾವು ಇನ್ನೊಂದು ಕನ್ಕ್ಲೂಷನ್ಗೆ ಬರಬೇಕು ಸರ್. ಏನಂದ್ರೆ ಕೋಣಗಳಿಗೆ ಹೊಡೆತದಿಂದ ಕೋಣಗಳು ಹೆದರಿ ಓಡುವುದು ಅಂತ ಒಂದು ಮಾತಿತ್ತು. ಇಲ್ಲಿ ಆ ಮಾತಿಲ್ಲ. ಯಾಕಂದ್ರೆ ಹೊಡೆದು ಹೋಗುದಾದ್ರೆ 9.55 ಸೆಕೆಂಡ್ 100 ಮೀಟರ್ ಓಡ್ಲಿಕ್ಕೆ ಆಗುದಿಲ್ಲ. ನೀವು ಕೇಳಿದ ಮಾತಿಗೆ ಒಂದು ಉತ್ತರದ ಬದಲಿಗೆ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ. ಇಲ್ಲಿ ಪೇಟ ಅಂತ ಹೇಳುವ ಒಂದು ನಮ್ಮದೇ ಆದ ಒಂದು ಸಂಸ್ಥೆ ಈ ಪ್ರಾಣಿ ಹಿಂಸೆ ಅಂತ ಹೇಳ್ತಾ ಇತ್ತು. ಹೆಚ್ಚಿನ ಅಂಶ ಅವರಿಗೆ ಹಿಂಸೆ ಕಂಡು, ಒಬ್ಬರಿಗೆ ಹಿಂಸೆ ಕಂಡ್ರೆ ಇನ್ನೊಬ್ಬರಿಗೆ ಪ್ರೀತಿ ಅಂತ ಇರ್ತದೆ. ನಾವು ನೋಡಿದ ಹಾಗೆ ಶ್ರೀನಿವಾಸ ಗೌಡ್ರಿಗೆ ಈ ಪ್ರೇರಣೆ ಕೋಣಗಳಿಂದಲ್ಲದೆ ಶ್ರೀನಿವಾಸ ಗೌಡ್ರನ್ನು ಟ್ರ್ಯಾಕ್ ಅಲ್ಲಿ ಓಡಿಸುವಾಗ ವೇಗ ಪಡ್ಕೊಳ್ಳುವುದು ಸಂಶಯಾಸ್ಪದ. ಒಂದು. ಎರಡನೇದು, ಆನಂದ್ ಮಹೇಂದ್ರ ಅವರು ಟ್ವೀಟ್ ಮಾಡಿದ ಹಾಗೆ ಅವರ 6 ಪ್ಯಾಕ್ಸ್ ನೋಡುವಾಗ, ಅವರ ಫಿಸಿಕಲ್ ಫಿಟ್ನೆಸ್ ನೋಡುವಾಗ ಡೆಫಿನೆಟ್ಲಿ ಅವರು 9.55 ಅಲ್ಲ, 9 ಇನ್ನೂ ಒಂದು 2 ಸೆಕೆಂಡ್ 0.23 ಸೆಕೆಂಡ್ ಇನ್ನೂ ಬೇಗ ಹೋಗುವಂತ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಅವರಿಗೆ ಅದಕ್ಕೆ ಪ್ರಾಕ್ಟೀಸ್ ಬೇಕು. ಇದು ಏನೂ ಪ್ರಾಕ್ಟೀಸ್ ಇಲ್ಲದೆ ಇರುವುದರಿಂದ ಇಷ್ಟು ವೇಗದಲ್ಲಿ ಹೋಗುವುದು ಆಗ್ತಾ ಉಂಟು ಅಂತಂದ್ರೆ, ಒಂದಿಷ್ಟು ಕೇಂದ್ರ ಮಟ್ಟದಲ್ಲಿ ಅಲ್ಲಿರುವ ಸೌಲಭ್ಯ, ಸಲಕರಣೆಗಳು ಮತ್ತು ತರಬೇತಿ ಸಿಕ್ಕಿದ್ರೆ ಬಹುಶಃ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಯನ್ನು ಭಾರತದಿಂದ ಬರಲಿಕ್ಕೆ ಸಾಧ್ಯ ಉಂಟು ಅಂತ. ಅದಕ್ಕೆ ನಿಮ್ಮ ಮಾತಿಗೆ ಪೂರಕವಾಗಿ ನಾನು ಹೇಳೋದಾದ್ರೆ, ಕಂಬಳವನ್ನು ನಮ್ಮ ಇದಕ್ಕೆ ಒಲಿಂಪಿಕ್ಗೆ ಸೇರಿಸಬೇಕು ಅಂತ ಆನಂದ್ರ ಮಹೀಂದ್ರ ಅಂತ ಒಂದು ಮೇಧಾವಿ ಹಾಗೂ ಒಂದು ದೊಡ್ಡ ಉದ್ಯಮಿ ಹೇಳಬೇಕಾದ್ರೆ ಅವರಿಗೆ ಇವರ ಕಟ್ಟುಮಸ್ತಾದ ದೇಹ ಮತ್ತೆ ಆ ಕಂಬಳದ ಚಿತ್ರಣ, ಆ ಕೋಣಗಳು ಓಡುವಂತ ಚಿತ್ರಣ, ಹೆಚ್ಚಿನ ಅಂಶ ಕಂಬಳಕ್ಕೆ ನಾವು ರಾಜಕೀಯ ನಾಯಕರನ್ನು, ಧಾರ್ಮಿಕ ನಾಯಕರನ್ನು ಕರೆದಿದ್ದೇವೆ. ಇಂಡಸ್ಟ್ರಿಯಲಿಸ್ಟ್ ಯಾರು ಇಷ್ಟವರಿಗೆ ಬರಲಿಲ್ಲ. ಕೈಗಾರಿಕಾ ಉದ್ಯಮಿಗಳಾಗ್ಲಿ, ಬಾಕಿಯವರಾಗ್ಲಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಟ್ಟು ಹೊರಗೆ ಹೋಗ್ಲಿಲ್ಲ. ಹೆಚ್ಚಿನ ಅಂಶ ಈ ಶ್ರೀನಿವಾಸ ಗೌಡ್ರ ಒಂದು ಈ ವೇಗದ ಕಾರಣದಿಂದ ಕಂಬಳ ಇವತ್ತು ವೈರಲ್ ಆಗಿ ಅಂತಾರಾಷ್ಟ್ರೀಯವಾಗಿ ಒಂದು ಇದಕ್ಕೆ ಬಂದಿದೆ, ಹಂತಕ್ಕೆ ಬಂದಿದೆ, ವೈರಲ್ ಆದದ್ದು. ಇದು ಒಳ್ಳೆದಕ್ಕೆ ಆಗಿ ಅಂತ ನಾವು ತಿಳ್ಕೊಳ್ಬೇಕು. ಎರಡನೇದು, ಕಂಬಳ ಇಲ್ಲಿ ಇದನ್ನು ಸರ್ಕಾರ ಸಾಯ್ ಆಗ್ಲಿ, ಇಲ್ಲದ್ರೆ ರಾಷ್ಟ್ರೀಯ ಸಂಸ್ಥೆಯಾದ ಸಾಯ್ ಆಗ್ಲಿ, ಇಲ್ಲದ್ರೆ ನಮ್ಮ ರಾಜ್ಯ ಕ್ರೀಡಾಪಟುಗಳ ತರಬೇತಿ ಕೊಡುವಂತ ಕೇಂದ್ರಗಳಲ್ಲಿ ಶ್ರೀನಿವಾಸ ಗೌಡ್ರೊಟ್ಟಿಗೆ ಈ ಹಂತದಲ್ಲಿ ನಾನು 65 ವರ್ಷದ ನಾರಾವಿ ಯುವರಾಜ್ ಜೈನ್ ಅಂತ ಒಬ್ರು ಇದ್ದಾರೆ. ಇವರಿಗೆ 27. ಕನಹಲಗೆಯಲ್ಲಿ ಈಗ ಈ ಸಲ ನಮ್ಮ ಕಂಬಳದಲ್ಲಿ 2 ಜೊತೆ ಕೋಣಗಳು 6.5 ಕೋಲಿಗೆ ನೀರಿಗೆ 6.5 ಕೋಲು ಇದಕ್ಕೆ ಎತ್ತರಕ್ಕೆ ನೀರು ಹಾಯಿಸಿದ್ದೇವೆ. ಈ ಕೋಲ್ನಲ್ಲಿ ಅಳತೆ ಮಾಡುದು 6.5 ಕೋಲು ಮತ್ತು 7.5 ಕೋಲು ಅಂತ. ಅದು ನೀರು ಹಾಯಿಸಬೇಕಾದ್ರೆ ಅಲ್ಲಿ ನಿಲ್ಲುವ ಕೋಣಗಳ ಹಲಗೆಯಲ್ಲಿ ನಿಲ್ಲುವ ಪ್ರಾಕ್ಟೀಸ್ ನಲ್ಲಿ 66 ವರ್ಷದ ಒಬ್ಬ ಯುವಕ, ಅವರನ್ನು ಯುವಕರಂತೆ ಕರಿಬೇಕು. ಅವರು ಬೆಳಿಗ್ಗಿನಿಂದ ಮಧ್ಯಾಹ್ನ 11 ಗಂಟೆಯಿಂದ ಮರುದಿನ 11 ಗಂಟೆವರೆಗೆ ಎಷ್ಟೋ ಸಲ ಒಂದು 10 ಸಲ 15 ಸಲ ಓಡ್ತಾರೆ. ಅವರ ಸ್ಟೆಮಿನಾ ನೋಡಿದ್ರೆ ಅವರು 66, ಇವರು 27.
ಹೆಚ್ಚಿನ ಅಂಶ ನಮ್ಮ ಇದರಲ್ಲಿ ಅವರಿಗೆ 13.88 ಸೆಕೆಂಡಲ್ಲಿ ಬೇಲಾಡಿ ಬಾವ ಅಶೋಕ್ ಶೆಟ್ಟರ ಕೋಣ ನಾರಾವಿ ಯುವರಾಜ್ ಜೈನ್ ಓಡಿಸಿದ್ದು. ಹಾಗೇನೆ ಬಾರ್ಕೂರು ಶಾಂತರಾಮ್ ಶೆಟ್ಟರ ಕೋಣವನ್ನು ಮಂದರ್ತಿ ಶಿವರೂರು ಗೋಪಾಲ್ ನಾಯ್ಕ ಅವರು 52 ವರ್ಷ ಪ್ರಾಯದವರು ಇವರು ಓಡಿಸಿದ್ದಾರೆ. ಅಂದ್ರೆ ಕಂಬಳದಲ್ಲಿ ನಾವು ಈಗ ಅದಕ್ಕೆ ಒಳ್ಳೆ ಒಂದು ಇದನ್ನು ನಮ್ಮ ಗಮನ ಕೊಟ್ರೆ ಸರ್ಕಾರ ಮತ್ತೆ ಕೈಗಾರಿಕೆ ಮತ್ತೆ ಎಲ್ಲರೂ ನಾವು ಒಂದು ಕೃಷಿ ಪ್ರೇಮಿಗಳು ಈ ಕಂಬಳದ ಕಡೆ ಒಂದು ಗಮನ ಕೊಟ್ರೆ ಹೆಚ್ಚಿನ ಅಂಶ ಕಂಬಳದಲ್ಲಿರುವಂತ ಒಳ್ಳೆ ಗುಣಗಳನ್ನು ಕೂಡ ನಾವು ಗ್ರಹಿಸ್ಲಿಕ್ಕೆ ಆಗ್ತದೆ. 66 ವರ್ಷದ ಯುವರಾಜ್ ಜೈನ್ ಓಡ್ತಾರೆ, 27 ವರ್ಷದ ನಮ್ಮ ಶ್ರೀನಿವಾಸ ಗೌಡರು ಓಡ್ತಾರೆ. ಓಕೆ, ಎಸ್ ಸರ್. ಒಂದು ಬ್ರೇಕಿಗೆ ಹೋಗೋದು ಮೊದಲು ಒಂದು ಪ್ರಶ್ನೆ. ಹಾಗಾದರೆ 66 ವರ್ಷದಲ್ಲಿ ನೀವು ಹೇಳಿದ್ರಿ ಅವರು ಅಷ್ಟು ಸ್ಪೀಡಾಗಿ ಓಡ್ತಾರೆ, ಕೆಲವೇ ಸೆಕೆಂಡ್ಗಳು ಇವರಿಗೆ ಸ್ವಲ್ಪ ಹಿಂದೆ ಸೆಕೆಂಡ್ಸ್. ಹಾಗಿದ್ರೆ ಅವರು ನಿಮ್ಮ ಪ್ರಕಾರ ಒಂದು 24ನೇ ವರ್ಷ ಅಥವಾ 25 ವರ್ಷಗಳ ಹಿಂದೆ, ಅಂದ್ರೆ ಅವರಿಗೆ ಈಗ 65 ಅಂತ ಹೇಳಿದ್ರೆ 30 ವರ್ಷಗಳ ಹಿಂದೆ ಅಥವಾ 40 ವರ್ಷಗಳ ಹಿಂದೆ ನೋಡಿದ್ರೆ, ಹಾಗಿದ್ರೆ ಅವರು ದಾಖಲೆಯನ್ನು ಮಾಡಿ ಆಗಿದ್ದಿರ್ಬೋದು ಅಂತ ಅನಿಸ್ತಾ ಉಂಟು ಸರ್? ನಾವು ಹಾಗೆ ಒಂದು ಕನ್ಕ್ಲೂಷನ್ಗೆ ಬರಬಹುದು. ಯಾಕಂದ್ರೆ ಇವತ್ತು 66ನೇ ವರ್ಷದಲ್ಲಿ ಕೂಡ ಅಲ್ಲಿ ಅವರು ಮಾಡಿದ್ದಾರೆ ಇಲ್ವಾ ಅಂತ ಹೇಳುವುದಕ್ಕಿಂತ ಆ ಕೋಣಗಳು ಓಡಿದ್ದು. ಈಗ ಇಲ್ಲಿ ಪ್ರಶ್ನೆ ಇರುವುದು ಶ್ರೀನಿವಾಸ ಗೌಡರು ಓಡಿದಾರ, ಯುವರಾಜ್ ಜೈನ್ ಓಡಿದಾರ, ಕೋಣಗಳು ಓಡಿದ್ದೇವೆ ಅಂತ. ಆ ಕೋಣಗಳ ಮಾಲೀಕರು, ಕಂಬಳ ಅಭಿಮಾನಿಗಳು, ನಾವು ಕಂಬಳಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ ಕಂಬಳ ಮಾಡಿಸುವವರು. ನಮ್ಮಲ್ಲಿ ಕೋಣ ಇದ್ರೆ ನಾವು ನಮ್ಮ ಅಲ್ಲಿ ಒಂದು ಕ್ರಮ ಉಂಟು, ನಮಗೊಂದು ಜಟ್ಟಿ ಕೋಣ ಅಂತ ಇಳಿಸ್ಬೇಕು ನಮ್ಮ ಕೋಣಗಳನ್ನು. ಹಾಗೆ ಕೋಣಗಳನ್ನು ಸಾಕುವವರ ಒಂದು ಪ್ರೀತಿ ಮತ್ತು ಆ ಪ್ರಾಣಿಗಳ ಮೇಲೆ ಅವರು ತೋರಿಸುವ ಭಾವನೆ ನೋಡಿದ್ರೆ ಆ ಕೋಣಗಳು ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಅಂತಿದ್ರೆ ಇಲ್ಲಿಗೆ ನಾವು ಬರುವಂತ ಕನ್ಕ್ಲೂಷನ್ ನಾಗೇಂದ್ರ ಸರ್, ಕೋಣಗಳು ಅಂತ ಒಂದು ತಳಿಯ ಕೋಣಗಳು, ಎಲ್ಲಾ ಕೋಣಗಳು ಆ ಸ್ಪೀಡಲ್ಲಿ ಓಡುವುದಿಲ್ಲ ಅಂತ ಒಳ್ಳೆಯ ತಳಿಯ ಕೋಣಗಳೊಟ್ಟಿಗೆ ಹಿಂದೆನೂ ಓಡಿರ್ಬೋದು ಅಂತ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು. ಎಸ್, ಬಹುಶಃ ಅದು ಆ ಟೈಮ್ನಲ್ಲಿ ಅಷ್ಟು ಆಧುನೀಕರಣಕ್ಕೆ ನಾವು ಒಗ್ಗಿಕೊಳ್ಳದೆ ಇದ್ದ ಕಾರಣ ಮತ್ತು ಅದು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಅಂದರೆ ಆ ಟೈಮಲ್ಲಿ ದಾಖಲೆಗಳು ಬಹುಶಃ ಮುಖ್ಯವಾಗಿರಲಿಲ್ಲ, ಆ ಒಂದು ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ ಮಾತ್ರ ಕಂಬಳದಲ್ಲಿ ಕಾಣ್ತಾ ಇತ್ತು. ಇವತ್ತು ದಾಖಲೆಗಳು ಕಾಣ್ತಾ ಇದೆ, ಯಾಕಂತಂದರೆ ಕೇಂದ್ರದಿಂದ ಇದರ ಮೇಲೆ ನೋಡ್ತಾ ಇದ್ದಾರೆ. ಕೇಂದ್ರದ ನಾಯಕರು ಇಲ್ಲಿಂದ ಶ್ರೀನಿವಾಸ ಗೌಡರಂತರನ್ನು ಕರೆದುಕೊಂಡು ಹೋಗಿ ನಾವು ತರಬೇತಿ ಕೊಡ್ತೇವೆ, ನಮ್ಮ ರಾಷ್ಟ್ರದ ಯುವಕ ನಮಗೆ ಹೆಮ್ಮೆ ತರಲಿ ಅಂತ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ ಕಾರಣ ಬಹುಶಃ ಇವತ್ತು ಕಂಬಳಕ್ಕೆ ವಿಭಿನ್ನವಾಗಿರುವಂಥ ಆಯಾಮ ಬರ್ತಾ ಇದೆ. ಹಾಗಾದ್ರೆ ಶ್ರೀನಿವಾಸ ಗೌಡರಂತ ಇನ್ನಷ್ಟು ಜನರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಸಾಧ್ಯ ಉಂಟಾ? ಆ ಬಗ್ಗೆ ಚಿತ್ರರಂಜನ್ ಭಂಡಾರಿ ಅವರು ಏನು ಹೇಳ್ತಾರೆ ನೋಡೋಣ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್, ಸೊ ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ತುಳುನಾಡಿನ ಯುವಕ ಶ್ರೀನಿವಾಸ್ ಗೌಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಪರಿಯ ಒಂದು ಖ್ಯಾತಿಯನ್ನು ಪಡೆದುಕೊಂಡು ಆ ಮೂಲಕ ಕಂಬಳ ಕೂಡ ಇವತ್ತು ಉದ್ದಗಲಕ್ಕೂ ಕೂಡ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಾ ಇದೆ. ಕೇಂದ್ರದಿಂದ ಅವರನ್ನು ಕರೆಸಿ ಅವರಿಗೆ ತರಬೇತಿ ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯವಾಗಿ ಅವರನ್ನು ಬೆಳೆಸುವಂಥ ಪ್ರಯತ್ನ ಆಗ್ತಾ ಇದೆ. ಈ ಬಗ್ಗೆ ನಮಗೆ ಮಾತಾಡ್ತಾ ಇದ್ದಾರೆ ಚಿತ್ರರಂಜನ್ ಭಂಡಾರಿ ಅವರು, ಕಾರ್ಯಾಧ್ಯಕ್ಷರು, ಕಿನ್ನಿಗೋಳ ಸಮೀಪದ ಐಕ್ಕಳಭಾವ ಕಾಂತಾಬಾರೆ ಬುಧಬಾರೆ ಕಂಬಳದಲ್ಲಿ. ಸೊ ಸರ್, ಇಲ್ಲಿ ಪ್ರಶ್ನೆ ಇರೋದು ಹಾಗಾದರೆ ಕೇವಲ ಒಬ್ಬ ಶ್ರೀನಿವಾಸ್ ಗೌಡರನ್ನು ಕರೆದುಕೊಂಡು ಟ್ರೈನಿಂಗ್ ಮಾಡೋದಕ್ಕಿಂತ ನಿಮ್ಮ ಬತ್ತಳಿಕೆಯಲ್ಲಿ ತುಂಬ ಜನ ಶ್ರೀನಿವಾಸ್ ಗೌಡರು ಇದ್ದಾರೆ ಅಂತ ಅಂದ್ಕೊಳ್ಬೇಕಾಗಾದ್ರೆ? ಸರ್, ಈಗ ಈ ಹಂತದಲ್ಲಿ ನಮಗೆ ತುಂಬ ಖುಷಿಯ ಸಂಗತಿ ಅಂದರೆ ಶ್ರೀನಿವಾಸ ಗೌಡರ ಸಾಧನೆಗೆ ನಾವು ಮೆಚ್ಚುಗೆ ಶಾಬಾಸ್ ಹೇಳಲೇಬೇಕು. ಅದರೊಟ್ಟಿಗೆ 65 ವರ್ಷದ ನಾರಾವಿ ಯುವರಾಜ್ ಜೈನ್ರನ್ನು ನಾವು ಅಭಿನಂದಿಸಬೇಕು. ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ಬರ್ತೇನೆ ಸರ್. ಹಲೋ ಹಲೋ, ನಮಸ್ತೆ. ಹಲೋ, ಹೇಳಿ ನಿಮ್ಮ. ಸರ್, ನಾನು ಶ್ರೀನಿವಾಸ ಗೌಡರಿಗೆ ಮೊದಲಿಂದ ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಸರ್, ಇದು ಕಮಲ ಅಂತ ಹೇಳಿದ್ರೆ ಮೊದಲೆಲ್ಲ ಪೇಪರ್ ಎಲ್ಲ ಬಂದು ಕೋಣಗಳಿಗೆ ಹಿಂಸೆ ಕೊಡ್ತಾರೆ, ಹಾಗೆ ಹೀಗೆಲ್ಲ ಬರ್ತಿತ್ತು, ಏನೆಲ್ಲ ಮಾಡ್ತಿದ್ರು. ಆದ್ರೆ ಕೂಡ ಕಂಬಳದಲ್ಲಿ ಆಗುವಂತ ಸಂತೋಷ, ಕೋಣಗಳು ಓಡುವಾಗ ನಿಜವಾಗಿ ಅದು ಸಂತೋಷವಾಗ್ತದೆ. ಮತ್ತೆ ನಾವು ವಿಜಯ ಕಂಬಳದಲ್ಲಿ ಇರುವಾಗ ನಾವು ಕಂಬಳಕ್ಕೆ ಹೋಗ್ತಿದ್ದೆವು, ಅಲ್ಲಿ ಕೋಣಗಳನ್ನು ಓಡಿಸುವುದನ್ನೆಲ್ಲ ನೋಡ್ತಿದ್ದೆವು. ಮತ್ತೆ ಎರಡನೇದಾಗಿ ನನ್ನ ಮಾವನ ಮನೆಯಲ್ಲಿ ಇದ್ರು ಕಂಬಳದ ಕೋಣಗಳು, ಅವುಗಳನ್ನು ಕಂಬಳಕ್ಕೆ ಕರ್ಕೊಂಡು ಹೋಗುವಾಗ ಅವುಗಳಿಗೆ ಒಂದು ಪ್ರಾಕ್ಟೀಸ್ ಮಾಡಿ ಅವರು ಹೋಗುವಾಗ ಮೆಟ್ಟಲಿನ ಹತ್ತಿರ ಮುಂದ ಹಾಕಿ ಅವರೊಂದು ಪಡುವಂತ ಸಂತೋಷ ಯಾವುದೂ ಇಲ್ಲ. ನಾವೆಲ್ಲರೂ ಅವರಿಗೆ
ಅವರಿಗೆ ಆಶೀರ್ವಾದ ಮಾಡ್ತಿದ್ದೆವು ಸರ್. ನಾನು ಚಿಕ್ಕದಿರುವಾಗ ನೋಡಿದ ವಿಷಯ ಇದು. ಹಾಗಾಗಿ ಕಂಬಳ ಅಂದ್ರೆ ನನಗೆ ಸಹ ತುಂಬಾ ಖುಷಿ. ಶ್ರೀನಿವಾಸ ಗೌಡ್ರಿಗೆ ಇನ್ನೂ ಸಹ ಒಳ್ಳೇದಾಗ್ಲಿ, ಇನ್ನೂ ಸಹ ಅವರ ಹೆಸರು ಇನ್ನೂ ಸಹ ಮುಂದೆ ಮುಂದೆ ಹೋಗ್ಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಸ್, ನೀವು ಹೇಳ್ತಿದ್ದೆ ಸರ್, ಇಬ್ಬರ ಹೆಸರನ್ನು ಹೇಳಿದ್ರಿ. ಸರ್, ಈಗ ಅದೇ ನಾವು ನಿಶಾಂತ್ ಶೆಟ್ಟಿ ಬಜಗೋಳಿ ನಮ್ಮ ಕಂಬಳದಲ್ಲಿ 1396 13.96, ಅದೇ 143 ಮೀಟರ್ಸ್. 143 ಮೀಟರ್ಸ್. ಇದನ್ನು ಕೆಲವರು ತಪ್ಪು 100 ಮೀಟರ್ ಅನ್ಕೊಳ್ತಾರೆ, ಅದನ್ನ ನಾನು ಕ್ಲಾರಿಫೈ ಮಾಡಿದೆ. 143 ಮೀಟರ್ಸ್, 143 ಮೀಟರ್ ಉದ್ದದ ಕರೆಯಲ್ಲಿ 1396. ಹಾಗೆ ಕೊಳಕ್ಕೆ 20 ಆನಂದ ಅವರು ಕಳೆದ ತುಂಬಾ ಒಂದು 10-15 ವರ್ಷ ಓಡ್ತಾ ಇದ್ದಾರೆ. ಅವರು 1388ರಲ್ಲಿ ಈ ಸಲ ಮಿಲಿ ಸೆಕೆಂಡ್ ಅಂತರ. ಹೌದು, ಸೆಕೆಂಡ್ ಕೂಡ ಅಲ್ಲ, ಸೆಕೆಂಡ್ ಅಲ್ಲ ಅದಕ್ಕಿಂತ. ಹೌದು. ಹಾಗೆ ನಕ್ಕರೆ ಮಂಜುನಾಥ್ ಭಂಡಾರಿ, ಪಣಪಿಲ ಪ್ರವೀಣ್ ಕೋಟ್ಯಾನ್, ಸಾವ್ಯ ಗಂಗಾಯ ಪೂಜಾರಿ, ಹೊಕ್ಕಾಡಿಗೋಳಿ ಹಕ್ಕೇರಿ ಸುರೇಶ್ ಶೆಟ್ಟಿ, ಇಂಥ 10 ಜನ ಇನ್ನು ನಮ್ಮ ಶ್ರೀನಿವಾಸ ಗೌಡ್ರಂತವರಿಗೆ ಅವಕಾಶಗಳು ಬಾಗಿಲು ತೆರೆಯುತ್ತದೆ ಅಂತ ನನಗೆ ಈ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಆ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ಖುಷಿ ಆಗ್ತದೆ. ಯಾಕಂದ್ರೆ ಬಹುಶಃ ನಿಮ್ಮ ಪ್ರಕಾರ ಏಜ್ ಫ್ಯಾಕ್ಟರ್ ಆಗತ್ತೆ ಅಂತ ಅನಿಸ್ತಾ ಉಂಟು ಸರ್. ಈಗ 27 ವರ್ಷ ಆದ ಕಾರಣ ಶ್ರೀನಿವಾಸ ಗೌಡ್ರಿಗೆ ಭವಿಷ್ಯದಲ್ಲಿ ತುಂಬಾ ಸಮಯ ಇದೆ ಸಾಧಿಸಲಿಕ್ಕೆ. ಅದೇ ಒಂದು ವೇಳೆ ಪಾಪ 35-36 ಆದ್ರೆ ಅವ್ರಿಗೆ ನೀವು ಹೇಳಿದ್ರೆ 65 ವರ್ಷದವರು ಕೂಡ ಒಂದು ಕೆಲವು ಮಿಲಿ ಸೆಕೆಂಡಲ್ಲಿ ಕೂಡ ಇವರಿಗೆ ಕಾಂಪಿಟೇಷನ್ ಕೊಡ್ತಾರೆ ಅಂತೇಳಿ. ಬಹುಶಃ ಅಂಥವರು ಅವರನ್ನು ಬಹುಶಃ ನನಗೆ ಅನಿಸ್ತದೆ ಒಂದು ಮೊದಲೇ ಬೆಳಕಿಗೆ ಬಂದಿದ್ರೆ ಏನೋ ನಮ್ಮದು ನಾವು ಯಾವತ್ತೋ ಬಹುಶಃ ಹುಸೇನ್ ಬೋಲ್ಟ್ ಅವರನ್ನೆಲ್ಲ ಹಿಂದಿಕ್ತಿದ್ವೇನೋ ಅಂತ. ಸರ್, ಮಂಜುನಾಥ್ ಸರ್, ನೀವು ನಾಗೇಂದ್ರ ಸರ್, ನೀವು ಹೇಳಿದ್ದು ಕರೆಕ್ಟ್. ಮೊದಲಾಗಿ ನಿಮ್ಮ ಅಭಿಪ್ರಾಯ ನಾನು ಒಪ್ಕೊಳ್ತೇನೆ. ಆದರೆ ಮೀಡಿಯಾ ಮತ್ತು ಇದು ಈಗಿನ ಡಿಜಿಟಲೀಕರಣ ಇದು ಒಂದು ಹಂತಕ್ಕೆ ಮೇಲೆ ಹೋದದ್ರಿಂದ ಶ್ರೀನಿವಾಸ ಗೌಡರಾಗಲಿ ಇಲ್ಲ ನಮ್ಮ ಕೊಳಕ್ಕೆ 20 ಆನಂದರಾಗಲಿ, ಅಂದರೆ ಅವರು ಒಂದು 10 ವರ್ಷದಿಂದ ಓಡಿದವರು, ಇವರು 5 ವರ್ಷ ಆಗಿ ಈಗ 5ನೇ ವರ್ಷ ಓಡ್ಲಿಕ್ಕೆ ಈ ಕೋಣಗಳು ಓಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಇವರಿಗೆ ಅವಕಾಶ ಇರುವಾಗ ಅವರಿಗೆ ಅವಕಾಶ ತಪ್ತದಂತ ನಾನು ತಿಳ್ಕೊಳ್ಳೋದಿಲ್ಲ. ನಾವು ಅದರ ಬದಲಿಗೆ ಕಂಬಳಕ್ಕೆ ಒಂದು ಸರ್ಕಾರ ವಿಶೇಷ ಅನುದಾನ ಕೊಟ್ಟು ಈ ಕಂಬಳವನ್ನು ನಡೆಸಿದ್ರೆ, ಈಗ 22 ಜಿಲ್ಲೆಯಲ್ಲಿ 22 ಕಂಬಳ ನಡೀತದೆ. ಅದರಲ್ಲಿ 4 ಕಂಬಳ ದೇವರ ಕಂಬಳ, ಉಳಿದ 18 ಕಂಬಳವನ್ನು ಆಯೋಜನೆ ಮಾಡುವಲ್ಲಿ ನಾವು ಪಡುವ ಶ್ರಮ ಮತ್ತೆ ಆ ಕಷ್ಟಗಳನ್ನು ನೋಡಿದ್ರೆ ಅದು ಆ ಕಷ್ಟಗಳಲ್ಲಿ ಒಂದು ಖುಷಿ ಉಂಟು. ಕೃಷಿಕರ ಜೀವನದ ಒಂದು ಅಂಗ ಅಂತ ಕಂಬಳವನ್ನು ತಿಳ್ಕೊಂಡ್ರೆ ನಮ್ಮ ಹಿರಿಯರೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸರ್ಕಾರ ಇದಕ್ಕೊಂದು ಅನುದಾನವನ್ನು ಮತ್ತೆ ಒಂದು ಸ್ಟೇಟಸ್ ಅನ್ನು ಕೊಡಬೇಕು ಈ ಕಂಬಳಕ್ಕೆ. ಆವಾಗ ನೀವು ಹೇಳಿದ ಹಾಗೆ ಕಳೆದು ಹೋದ ಏನು ಈಗ ಕರ್ನಾಟಕ ಸರ್ಕಾರ ಕಂಬಳದಲ್ಲಿ ಪ್ರತಿ ವರ್ಷ ಒಂದು ಪ್ರಶಸ್ತಿ ಕೊಡ್ತದೆ. ಕೊಳಕ್ಕೆ 20 ಆನಂದರಿಗೆ, ಇಲ್ಲ ನಮ್ಮ ಬಾರ್ಕೂರು ಶಾಂತರಾಮ್ ಶೆಟ್ಟರಿಗೆ, ನಮ್ಮ ಇಲ್ಲಿ ಕಂಬಳ 2-3-4 ಕಂಬಳವನ್ನು ಪ್ರಾಯೋಜಕರಿಗೆ ಬೇರೆ ಬೇರೆ ವಿಧಾನದಲ್ಲಿ ಸರ್ಕಾರ ಪ್ರಶಸ್ತಿಗಳನ್ನು ಕೊಟ್ಟಿದೆ. ಇಲ್ಲಿ ನಮ್ಮ ಶ್ರೀನಿವಾಸ ಗೌಡರು ಓಡಿದ ಹಾಗೆ ಇನ್ನು ಹೊಸ ಯುವಕರು ಇದಕ್ಕೆ ಈ ಫೀಲ್ಡ್ಗೆ ಬರಬೇಕು. ಕಂಬಳಕ್ಕೆ ಅದಕ್ಕೆ ಕ್ರೀಡೆಯ ಒಂದು ಸ್ಟೇಟಸ್ ಕೊಡಬೇಕು. ಹಾಗೆ ಕಂಬಳವನ್ನು ಆಯೋಜನೆ ಮಾಡುವಲ್ಲಿ ಸರ್ಕಾರ ತನ್ನ ಕೈಯನ್ನು ಜೋಡಿಸಬೇಕು. ಕೈಗಾರಿಕೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇಲ್ಲಿ ಹತ್ತಿರದಲ್ಲಿ MRPL, BASF, ONGC ಇಲ್ಲದ್ರೆ NMPT ಎಲ್ಲ ಇದೆ. ಇವರೆಲ್ಲ ಬೇರೆ ಕ್ರೀಡೆಗೆ ಕೊಟ್ಟ ಹಾಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಮೊನ್ನೆ ಟ್ವೀಟ್ ಮಾಡುವಾಗ ನಿನ್ನೆ ಉಪ ರಾಷ್ಟ್ರಪತಿಯವರು ನಮ್ಮ ರಾಜ್ಯಸಭಾ ಸದಸ್ಯರಾದ ಸನ್ಮಾನ್ಯ ವೆಂಕಯ್ಯ ನಾಯ್ಡು ಅವರು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ನಾವು ಒಂದು ವಿಶೇಷದ ಅನುದಾನವನ್ನು ಮತ್ತೆ ಇದು ಸಪೋರ್ಟ್ ಕೊಡಬೇಕು ಅಂತ. ಆ ಸಪೋರ್ಟ್ ಬಂದ್ರೆ ಹಾಗೆ ನೀವು ದೃಶ್ಯ ಮಾಧ್ಯಮ ಆಗಲಿ ಪ್ರಿಂಟ್ ಮಾಧ್ಯಮ ಆಗಲಿ ಕೊಟ್ಟ ಸಹಕಾರವನ್ನು ನಾವು ಪೇಟದಲ್ಲಿ ಎದುರಿಸುವಾಗ ಕೂಡ ನಿಮ್ಮ ಸಹಕಾರ ಇತ್ತು. ಈ ಸಹಕಾರವನ್ನು ಮುಂದುವರಿಸಿಕೊಂಡು ಹೋದ್ರೆ ಇಂಥ ಹಳ್ಳಿಯಲ್ಲಿ ಕಾಣದೆ ಇಲ್ಲದ ಪ್ರಚಾರಕ್ಕೆ ಬರದ ಎಷ್ಟೋ ಯುವಕರು ನಾವು ಇನ್ನು ಆ 100 ಮೀಟರ್ 200 ಮೀಟರ್ ಇಲ್ಲದ್ರೆ 500 ಮೀಟರ್ 1000 ಮೀಟರ್ ಇಲ್ಲದೆ 10,000 ಮೀಟರ್ ರೇಸಿಗೆ ಹೋಗುವಂಥ ಕೆಪಾಸಿಟಿ ಇದ್ದವರು ನಾವು ನೈರೋಬಿ ಇಲ್ಲದ್ರೆ ಮೊರಕ್ಕೋ ಇಲ್ಲದ್ರೆ ನಮ್ಮ ಇವರು ಹುಸೇನ್ ಬೋಲ್ಟ್ ಅಂತವರು ಎಷ್ಟೋ ಹುಸೇನ್ ಬೋಲ್ಟ್ಗಿಂತ ಉತ್ತಮ ವ್ಯಕ್ತಿತ್ವ ಮತ್ತೆ ಕೃಷಿಕರು ಎಷ್ಟೋ ಜನ ಇಲ್ಲಿ ಇನ್ನೂ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.
ಸರಿ, ಪ್ರಶ್ನೆ ಇರೋದು ಹಾಗಾದ್ರೆ ಇಲ್ಲಿ ಒಂದು ವೇಳೆ ಈಗ ಅವರು ಕಂಬಳದಲ್ಲಿ ಓಡುವುದು ಸಾಧನೆ ಮಾಡಿದ್ದು ಆಗ ನಾವು ಮಾತನಾಡಿದ್ವಿ, ಅದು ಕಂಬಳಕ್ಕೆ ಕೋಣಗಳ ಪ್ರೇರಣೆನ ಅಥವಾ ಇವರ ಸ್ಟೆಮಿನಾನ ಅಂತ. ಇದೇ ಶ್ರೀನಿವಾಸ ಗೌಡ್ರನ್ನು ಟ್ರ್ಯಾಕ್ ಅಲ್ಲಿ ಶೂ ಹಾಕಿ ಅಲ್ಲಿ ಓಡುವಾಗ ವಾತಾವರಣನೇ ಬೇರೆ ಇರುತ್ತೆ ಎಂಟೈರ್ಲಿ. ಬಹುಶಃ ಅವರ ಮನಸ್ಥಿತಿ ಮತ್ತು ದೈಹಿಕ ಸ್ಥಿತಿ ಕೂಡ ಕಂಬಳಕ್ಕೆ ಓಡುವ ಸಂದರ್ಭ ಮತ್ತು ನಾಡಿದ್ದು ಬಹುಶಃ ಬರೀಗ ಮಂಗಳ ಕ್ರೀಡಾಂಗಣದಲ್ಲಿ ಒಂದು ವೇಳೆ ಅವರು ನೆಲದಲ್ಲಿ ಸಾಮಾನ್ಯವಾಗಿ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಅದು ವ್ಯತ್ಯಾಸ ಕಾಣುತ್ತೆ ಸರ್? ಗ್ರಾಮೀಣ ಭಾಗದಿಂದ ಇಲ್ಲಿ ಶೂ ಹಾಕಿಕೊಂಡು ಅಥವಾ ಬೇರೆ ಕಂಡೀಷನಲ್ಲಿ ಓಡಬೇಕು ಅಂತಾದಾಗ ಹುಸೇನ್ ಬೋಲ್ಟ್ನಂತೆ ಗೌಡ್ರಿ ಕೂಡ ಶ್ರೀನಿವಾಸ ಗೌಡ್ರಿ ಕೂಡ ಅದು ಸಾಧ್ಯ ಆಗತ್ತೆ ಅಂತ ನಿಮ್ಗೆ ಅನಿಸ್ತದೆ ಸರ್? ನಾಗೇಂದ್ರ ಸರ್, ನಾವು ನೋಡಿ ಹಿಮಾ ದಾಸ್ ಅಂತ ಹೇಳುವ ಹುಡುಗಿ ಉತ್ತರ ಭಾರತದ್ದು, ಖಂಡಿತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳಕಿಗೆ ಬರುವಾಗ ಆ ಹುಡುಗಿಯ ಒಂದು ತಾಕತ್ತು, ಓಡುವಂಥ ಅವಳಿಗೆ ಇರುವಂಥ ಆ ಒಂದು ಸ್ಟೆಮಿನಾ, ಆ ಒಂದು ಓಡುವಂಥ ಉತ್ಸಾಹ ಮತ್ತು ಅದರೊಟ್ಟಿಗೆ ನಾನು ಏನಾದರೂ ಸಾಧಿಸಬೇಕು ಅಂತ ಛಲ ನೋಡಿದರೆ ಅವಳಿಗೆ ಶೂ ಇರಲಿಲ್ಲ. ಇದನ್ನು ನಾವು ಗಮನಿಸಿದ್ದೇವೆ. ಹಾಗೆ ನಾನು ಹೇಳೋದು ನನ್ನ ಅಂದಾಜಲ್ಲಿ ಶ್ರೀನಿವಾಸ ಗೌಡರು ಡೆಫಿನೆಟ್ ಆಗಲಿ ಶ್ರೀನಿವಾಸ ಗೌಡ್ರು ಅಂತ ಇನ್ನು 10 ಜನ ಇಲ್ಲ ಶ್ರೀನಿವಾಸ ಗೌಡ್ರು ಈಗ ಇರೋ ಏನು ಅವರು 13.62 143 ಮೀಟರ್ ಕನ್ವರ್ಷನ್ ಮಾಡುವಾಗ 100 ಮೀಟರ್ಗೆ ತರುವಾಗ 9.55 ಸೆಕೆಂಡ್ಗೆ ಏನು ಓಡಿದಾರ, ಅದಕ್ಕಿಂತ ಒಳ್ಳೆಯ ಇದನ್ನು ಸಾಧ್ಯ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ಕಂಬಳ ಪ್ರಾರಂಭ ಆಗುವುದು ನವೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಮಾತ್ರ. ಬೇರೆ ಸಮಯದಲ್ಲಿ ಅವರು ಮೇಸ್ತ್ರಿ ಕೆಲಸಕ್ಕೆ, ಕಟ್ಟಡ ಕೆಲಸಕ್ಕೆ ಹೋಗುವವರು ಶ್ರೀನಿವಾಸ ಗೌಡರು. ಹಾಗೆ ಬಾಕಿಯವರು ಕೃಷಿ ಮಾಡುವವರು, ಅವರಿಗೆ ಎಲ್ಲಿ ಕೂಡ ಟ್ರೈನಿಂಗ್ ಇಲ್ಲ. ಇದನ್ನು ನಾವು ಕಂಡುಕೊಂಡ್ರೆ ಸರ್ಕಾರ ಈ ಇಂಥವರಿಗೆ ಶ್ರೀನಿವಾಸ ಗೌಡರಾಗ್ಲಿ ಇನ್ನು ಉಳಿದವರಿಗಾಗ್ಲಿ ಸಪೋರ್ಟ್ ಮಾಡಿದ್ರೆ ನಾವು ಒಲಿಂಪಿಕ್ಗೆ ನಮ್ಮ ಈ ಹುಡುಗರನ್ನು ತಯಾರು ಮಾಡಬಹುದು ಅಂತ ಹೇಳುವಂತ ಒಂದು ಮಟ್ಟಕ್ಕೆ ನಾವು ಬರ್ಬೋದು. ಆ ಒಂದು ಅವರ ಹತ್ರ ತಾಕತ್ತು ಮತ್ತೆ ಆ ಒಂದು ನಾವು ಸಾಧನೆ ಮಾಡ್ಬೇಕಂತ ಛಲ ಇದ್ದದ್ರಿಂದ ಇದು ಸಾಧನೆ ಆಯಿತು. ನಿಮ್ಗೆ ಹಾಗಾದರೆ ಕಂಬಳದಲ್ಲಿ ಕೋಣಗಳನ್ನು ಓಡಿಸ್ಲಿಕ್ಕೆ ಯುವ ಜನಾಂಗ ಅಥವಾ ಹೊಸ ಯುವಕರು ಬರ್ತಾ ಇದ್ದಾರೆ ಅಥವಾ ಬರಲಿಕ್ಕೆ ಶ್ರೀನಿವಾಸ ಗೌಡ್ರಂಥವರು ಪ್ರೇರಣೆ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟು, ಅಥವಾ ಅದು ಬಹುಶಃ ನೀವು ಹೇಳಿದ ಕೆಲವರು 35, 40 ಅಥವಾ 50 ವರ್ಷದವ್ರು ಮಾತ್ರ ಓಡಿಸ್ತಾ ಇದ್ದಾರೆ, ಹೊಸ ಯುವಕರು ಬರ್ತಾ ಇಲ್ಲ, ಆ ಬಗ್ಗೆ ನಿಮ್ಮ ಏನಾದರೂ ಅಭಿಪ್ರಾಯ ಇತ್ತಾ ಮುಂಚೆ? ಇಲ್ಲ ಸರ್, ಬರ್ತಾ ಇದ್ದಾರೆ. ನಾನು ಹೇಳಿದ ಒಂದು 10 ಜನರಲ್ಲಿ 7-8 ಜನರ ಹೆಸರು ಹೇಳಿದ್ದೇನೆ. ಅಲ್ಲಿ ಅದರಲ್ಲಿ ನಮ್ಮ ಹೊಕ್ಕಾಡಿಗೋಳಿ ಸುರೇಶ್ ಶೆಟ್ಟಿ ಇರಲಿ, ನಕ್ಕರೆ ಮಂಜುನಾಥ್ ಭಂಡಾರ ಇರಲಿ, ನಿಶಾಂತ್ ಶೆಟ್ಟಿ ಬಜಗೋಳಿ, ಹೊಸ ಹುಡುಗ, ಅವರು 2 ವರ್ಷದ ಹುಡುಗ. ಇವರನ್ನು ನೋಡಿದರೆ ಶ್ರೀನಿವಾಸ ಗೌಡ್ರು ಈಗ ನಮ್ಮ ಕಂಬಳದಲ್ಲಿ ಇಲ್ಲದ್ರೆ ಕೃಷಿ ಮಾಡುವಲ್ಲಿ ಬೇರೆಯವರಿಗೆ ಪ್ರೇರಣೆ ಆಗಿದ್ದಾರೆ. ಏನು, ನಾವು ಸಾಧನೆ ಮಾಡಲಿಕ್ಕೆ ಅವಕಾಶಗಳುಂಟು. ಸಾಧನೆಗೆ ಐಕಳ ಕಾಂತಾಬಾರೆ ಬುಧಬಾರೆ ಕಂಬಳ ಹೇಗೆ ಶ್ರೀನಿವಾಸ ಗೌಡರಿಗೆ ಒಂದು ವೇದಿಕೆ ಆಯ್ತಾ, ಅಂತ ವೇದಿಕೆಗಳು ಇನ್ನಷ್ಟು ತಯಾರಾಗ್ತದೆ, ಇನ್ನಷ್ಟು ಯುವಕರು ಬರ್ತಾರೆ. ಸರ್ಕಾರ ಅವರನ್ನು ಗುರುತಿಸಿದೆ, ಇಂಡಸ್ಟ್ರಿ ಗುರುತಿಸಿದೆ ಅಂತ ಹೇಳಿದ್ರೆ ನಾವು ಸನ್ಮಾನ್ಯ ಮೋದಿಯವರ ಒಂದು ಕನಸುಂಟು. ನಾವು ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇರೆ ಬೇರೆ ಓಟದಲ್ಲಿ ನಾವು ಸಾಧನೆ ಮಾಡಬೇಕು. ನಮ್ಮ ಸಾಧನೆ ಮಾಡುವಂಥ ಇನ್ಫ್ರಾಸ್ಟ್ರಕ್ಚರ್ ಬೇಕಾದಷ್ಟು ಇಲ್ಲ. ಈಗ ನಮ್ಮ ಕಂಬಳದಲ್ಲಿ ನೋಡಿದರೆ ಈ ಸಲ ಸಂಸತ್ ಸದಸ್ಯರ ಅನುದಾನದಲ್ಲಿ ಒಂದು 300 ಜನ ಕೂತ್ಕೊಳ್ಳುವಂಥ 10 ಲಕ್ಷದೊಂದು ಗ್ಯಾಲರಿ ಮಾಡಿದ್ದೇವೆ. ಹಿಂದೆ 1990ರ ದಶಕದಲ್ಲಿ ಮಿಜಾರಗುತ್ತು ಆನಂದಳವರು ಕಂಬಳದಲ್ಲಿ ಗ್ಯಾಲರಿ ಮಾಡಿ ಕಂಬಳ ಮಾಡಿದವರು ಅವರು ಒಬ್ರು. ಆ ಸಾಧನೆ ಬೇರೆ ಯಾರು ಮಾಡಲಿಲ್ಲ. ಹೆಚ್ಚಿನ ಅಂಶ ಐಕಳ ಭಾವದಲ್ಲಿ ಈ ಸಲ ಸನ್ಮಾನ್ಯ ಸಂಸತ್ ಸದಸ್ಯರ ಅನುದಾನದಲ್ಲಿ ಆದಾಗೇನೆ ಈ ವರ್ಷ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಐವಾನ್ ಡಿಸೋಜರು 10 ಲಕ್ಷ ರೂಪಾಯಿದು ದೇಣಿಗೆ ಘೋಷಣೆ ಮಾಡಿದ್ದಾರೆ. ಇನ್ನೂ ಒಂದು ಇಲ್ಲಿ ನೋಡಬೇಕಾದ್ದು, ಕಂಬಳದಲ್ಲಿ ಶ್ರೀನಿವಾಸ ಗೌಡ್ರ ಒಟ್ಟಿಗೆ ನಮ್ಮ ಕಂಬಳದ ಬದಿಯಲ್ಲಿ ನಮ್ಮ ಕಂಬಳವನ್ನು ಪ್ರಾರಂಭ ಮಾಡಿದವರೇ ಕಾರಣಿಕ ಪುರುಷರು, ಕಾಂತಾಬಾರೆ ಬುಧಬಾರೆ ಕೋಟಿ ಚೆನ್ನೈಯರಾಗಿ ಒಂದು ವಿಶೇಷ ಒಂದು ಶಕ್ತಿ ಇದ್ದವರು. ಅವರೇ ಪ್ರಾರಂಭ ಮಾಡಿದ ಕಂಬಳದಲ್ಲಿ ಇದು ಆಗಿದ್ದು, ಇದು ಒಂದು ಏನು ಹೇಳ್ತೇವೆ ನಾವು, ಒಂದಕ್ಕೊಂದು ಕಾಕತಾಳೀಯ. ಯಾಕಂದ್ರೆ ಕಾಂತಾಬಾರೆ ಬುಧಬಾರೆ ಅವರ ಬಟ್ಟೆ ನಮ್ಮ ಮನೆಯಲ್ಲಿತ್ತು. ಒಂದು ಕಿಸೆಯಲ್ಲಿ ಒಂದು ಮುಡಿ ಅಕ್ಕಿ ಹಿಡಿಯುವಂತದ್ದು ಯುವಕರವರು, ಕಾರಣಿಕರು. ಅವರೇ ನಮ್ಮ ಕಂಬಳ ಕೆರೆಯ ಬದಿಯಲ್ಲಿ ಒಂದು ದೊಡ್ಡ ಕೆರೆ ನಿರ್ಮಿಸಿದ್ದಾರೆ. 56 ಸೆಂಟ್ಸ್ ಜಾಗದಲ್ಲಿ, ಅರ್ಧ ಎಕರೆಗಿಂತ ದೊಡ್ಡ ಕೆರೆಯಲ್ಲಿ ಸರ್ಕಾರದ ಅನುದಾನದಲ್ಲಿ ನಮ್ಮ ದೇವಿ ಪ್ರಸಾದ್ ಶೆಟ್ಟರ ನೇತೃತ್ವದಲ್ಲಿ ನಾನು ತುಂಬಾ ಅವರ ಹತ್ರ ಆ ಬಗ್ಗೆ ಒಂದು ವಿಚಾರ ಮಾಡುವಾಗ ಅವರನ್ನು 2015ರಲ್ಲಿ ಈ ಕಂಬಳಕ್ಕೆ ಅಧ್ಯಕ್ಷರಾಗಿ ನೀವು ಬರಬೇಕು, ನೀವು ಐಕಳ ಭಾವ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿ ಅವರು ಸಾಧನೆ ಮಾಡಿದ್ದನ್ನು ಗುರುತಿಸಿ
ಅವರು ಬೆಳಪಲ್ಲಿ ಸಾಧನೆ ಮಾಡಿದ್ದನ್ನು ಗುರುತಿಸಿ ಇಲ್ಲಿ ಅವರನ್ನು ಕರೆದು ಸನ್ಮಾನ ಮಾಡುವಾಗ ಅವರು ನಾನು ಒಟ್ಟಿಗೆ ಇದ್ದೇನೆ ಚಿತ್ರಣ್ಣ ಅಂತ ಹೇಳಿ ನನ್ನೊಟ್ಟಿಗೆ ಬಂದಿದ್ದಾರೆ. ಅವರ ಬಂದ ನಂತರ ಐಕಾಳ ಕಂಬಳ ಹಿಂದೆ ನೋಡ್ಲಿಲ್ಲ. ಜಿಲ್ಲೆಯ 22 ಕಂಬಳಗಳಲ್ಲಿ ಪ್ರತಿಷ್ಠಿತ ಕಂಬಳ ನಂಬರ್ 1 ಕಂಬಳ ಆಗಿ ಇವತ್ತು ಐಕಾಳ ಭಾವ ಕಾಂತಾಬಾರೆ ಬುಧಬಾರೆ ಕಂಬಳ ಆಯ್ತು, ಆಗ್ತಾ ಉಂಟು. ಅದರಲ್ಲಿ ಶ್ರೀನಿವಾಸ ಗೌಡ್ರು ಅಂತ ಅವರೊಬ್ರು ಸಾಧನೆ ಮಾಡಿದ್ರು. ಅವರೊಟ್ಟಿಗೆ ಇನ್ನೂ ಒಂದು 5 ಜನ 1396 1388ರಲ್ಲಿ 88 ಸೆಕೆಂಡಲ್ಲಿ ಸಾಧನೆ ಮಾಡುವ ಯುವಕರಿದ್ದಾರೆ. ಇದು ಇನ್ನು ಬಾಕಿ ನಮ್ಮ ಹಳ್ಳಿಯ ಜಿಲ್ಲೆಯ ಬೇರೆ ಕ್ರೀಡಾಳುಗಳಿಗೂ ಕೂಡ ನಾವು ಕಂಬಳದಲ್ಲಿ ಓಡಬೇಕು, ಇನ್ನೂ ನಮ್ಮ ಪರ್ಫಾರ್ಮೆನ್ಸ್ ಒಳ್ಳೆ ಮಾಡಬಹುದು ಅಂತ ಹೇಳುವಂತ ಒಂದು ಅವಕಾಶ ಉಂಟು. ಮತ್ತೆ ನಾನು ಹೇಳಿದಾಗೆ ನಾವು ಆ ಕೆರೆ ರಿಪೇರಿ ಮಾಡುವಾಗ ಕಂಬಳಕ್ಕಾಗಿ ಕೆರೆ ರಿಪೇರಿ ಮಾಡಿದ್ದಲ್ಲ. ಆ ಅರ್ಧ ಎಕರೆ ದೊಡ್ಡ ಕೆರೆಯನ್ನು ರಿಪೇರಿ ಮಾಡುವಾಗ 1100 ಟ್ರಕ್ ಕೆಸರಿತ್ತು. ಯಾವ ಸರ್ಕಾರ ಯಾವ ಪಂಚಾಯತ್ ಯಾರು ಕೂಡ ತೆಗಿಲಿಲ್ಲ. ಅದನ್ನು ತೆಗಿಸಿ ಇವತ್ತು ಅದರಲ್ಲಿ ಒಂದು 18 ಫೀಟ್ ನೀರುಂಟು. ಆ ನೀರಿನಿಂದ ಇಡೀ ಊರಿಗೆ ಏನಾಗಿದೆ, ಒಸರಾಗಿದೆ. ಇದು ಕಂಬಳದಿಂದ ಐಕಾಳ ಗ್ರಾಮ ಬೆಳವಣಿಗೆಗೆ ಬಂದಿದೆ. ಇದು ನಮ್ಮ ಶಾಸಕರಾದ ಉಮನಾಥ್ ಕೋಟ್ಯಾನ್ರ ಹತ್ರ ಆ ಗ್ರಾಮಕ್ಕೆ ಬಸ್ ಸಂಚಾರ ಇಲ್ಲ, ಆಗ್ಬೇಕು ಅಂತ ಹೇಳುವಾಗ ಅವ್ರು ಹೇಳಿದ್ರು ಕಂಬಳದಿಂದಾಗಿ ಐಕಾಳ ಬೆಳಕಿಗೆ ಬಂದಿಗೆ, ಐಕಾಳದಿಂದಾಗಿ ನಮ್ಮ ಶ್ರೀನಿವಾಸ ಗೌಡರು ಬೆಳಕಿಗೆ ಬಂದಾರೆ. ಇಂಥ ಹಲವಾರು ಹೊಸ ಬೆಳವಣಿಗೆಗಳು ನಡೀಬೇಕು. ಕಂಬಳಕ್ಕೆ ಸರ್ಕಾರ ಹಾಗೂ ಎಲ್ಲರೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಎಸ್ ಸರ್, ಕೊನೆಯದಾಗಿ ನಿಮ್ಮ ಹತ್ರ ಕೈಯಲ್ಲಿ ಕೂಡ ಮೊನ್ನೆದು ಫಲಿತಾಂಶ ಇದೆ, ಅದರಲ್ಲೇ ಕೆಲವು ದಾಖಲೆಗಳಿದೆ. ಬಹುಶಃ ಅದು ಅದರ ಗೋಲ್ಡನ್ ಶೀಟ್ ಇದ್ದಾಗೆ ಅದನ್ನು ಅಂತಿಮವಾಗಿ ಜನರಿಗೆ ಮಾಹಿತಿ ಕೊಡುವ ಮೂಲಕ ಕಾರ್ಯಕ್ರಮವನ್ನು ಸರ್, ಇಲ್ಲಿ ನಾವು ಹೇಳುವ ಹಾಗೆ ಇವರು ವಿಜಾರು ಅಶ್ವತ್ಪುರ ಶ್ರೀನಿವಾಸ ಗೌಡರು 1362ರಲ್ಲಿ ಒಂದು ಇದಲ್ಲ, ನಮ್ಮ ಕಂಬಳದಲ್ಲಿ ಇವರು 3 ಪ್ರಥಮಗಳನ್ನು ಮಾಡಿದ್ದಾರೆ. ಏನಂದ್ರೆ ನೇಗಿಲು ಹಿರಿಯದಲ್ಲಿ ಇರುವೈಲು ಪಾಣಿಲ ಬಾಡ ಪೂಜಾರಿ ಅವರನ್ನು ಕೋಣಗಳನ್ನು ಓಡಿಸಿದ್ರಿಂದ ಅವರು 1362ರಲ್ಲಿ 1ನೇ ಪ್ರಶಸ್ತಿ ತಗೊಂಡ್ರು. ಹಾಗೇನೆ ಮಿಜಾರು ಅಶ್ವತ್ಥಪುರ ಮೂಡುಪಲ್ಲ ಪ್ರೆಸಿಲ್ ಸೋನಿ ಶೈನಿ ಡಿಸೋಜಾ ಅವರ ಕೋಣಗಳನ್ನು, ಅದು ನೇಗಿಲು ಕಿರಿಯ 93 ಜೋಡಿ ಕೋಣಗಳಿತ್ತು, ಅದರಲ್ಲಿ ಕೂಡ 1ನೇ ಪ್ರಶಸ್ತಿ ಮಿಜಾರು ಶ್ರೀನಿವಾಸ ಗೌಡ್ರು, ಅಲ್ಲಿ 1380 ಆಗಿದೆ. ಹಾಗೇನೆ ಹಗ್ಗ ಹಿರಿಯದಲ್ಲಿ 14 ಜೊತೆ ಕೋಣ ಬರುವಾಗ ಮಿಜಾರು ಶಕ್ತಿ ಪ್ರಸಾದ್ ಶೆಟ್ಟರ ಕೋಣಗಳನ್ನು ಓಡಿಸಿದ್ರಲ್ಲಿ ಕೂಡ ಮಿಜಾರು ಅಶ್ವತ್ಥಪುರ ಶ್ರೀನಿವಾಸ ಗೌಡ್ರು ಇದ್ರು. ಹಾಗೆ 3 ಕೋಣಗಳಲ್ಲಿ ಅವರು ಪ್ರಶಸ್ತಿ ತಗೊಂಡಿದ್ದಾರೆ ಒಂದೇ ಕಂಬಳದಲ್ಲಿ. ನಾವಿಲ್ಲಿ ನೋಡ್ಬೇಕಾದದ್ದು ನಾಗೇಂದ್ರ ಸರ್, ಕೊನೆ 2 ಗಂಟೆಯಲ್ಲಿ ಫೈನಲ್ಗೆ ಬರ್ತದೆ. ಒಟ್ಟಿಗೆ ಹಗ್ಗ ಇದರಲ್ಲಿ ಕಂಬಳದಲ್ಲಿ ಕನೆ ಹಲಗೆ, ಅಡ್ಡ ಹಲಗೆ, ಹಗ್ಗ ಹಿರಿಯ, ಹಗ್ಗ ಕಿರಿಯ, ನೇಗಿಲು ಹಿರಿಯ, ನೇಗಿಲು ಕಿರಿಯ ಈ ವಿಭಾಗಗಳಿದೆ. ಇದರಲ್ಲಿ ಕೊನೆಯ ಒಂದೇ ದಿನ 2 ಗಂಟೆಯೊಳಗೆ ಶ್ರೀನಿವಾಸ ಗೌಡರು 3 ಓಟದಲ್ಲಿ ಪ್ರಥಮ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಇಲ್ಲಿ ಇದನ್ನು ಮೀಡಿಯಾ ಕೂಡ ಗುರುತಿಸಿಲ್ಲ, ನಾವು ಕೂಡ ಗುರುತಿಸಿಲ್ಲ. ನಾವು ಅಲ್ಲಿ ಕಂಬಳ ಮುಗಿದಾಗ ಅದು ಮುಗೀತದೆ, ಹೋಗ್ತಾರೆ. ಇದನ್ನೆಲ್ಲ ಡಾಕ್ಯುಮೆಂಟೇಶನ್ ಮಾಡಿ ಮುಂದಿನ ವರ್ಷಕ್ಕೆ ನಾವು ಇನ್ನೂ ನಮ್ಮ ಏನು ಫೆಸಿಲಿಟೀಸ್ ಉಂಟು ಈಗ ಮಾಧ್ಯಮದಲ್ಲಿ, ಅದನ್ನು ಉಪಯೋಗಿಸಿ ಪ್ರಾರಂಭದಿಂದ ಕಂಬಳ ಕೋಣಗಳು ಓಡಿಸುವಲ್ಲಿಂದ ಕೋಣಗಳು ಎಂಡ್ ಆಗುವಲ್ಲಿ ಮಾತ್ರ ಈಗ ನಾವು ಡಿಜಿಟಲೀಕರಣ ಮಾಡಿದ್ದೇವೆ. ಕಂಬಳದೊಂದು ವೆಬ್ಸೈಟ್ ಮಾಡಿ ಐಕಾಳ ಕಂಬಳದ ನಮ್ಮ ನೇತೃತ್ವದಲ್ಲಿ ಜಿಲ್ಲಾ ಕಂಬಳದ ಸಮಿತಿಯ ಸಹಯೋಗದಲ್ಲಿ ಹಾಗೆ ಕಂಬಳ ಅಕಾಡೆಮಿಯೊಟ್ಟಿಗೆ ಹಾಗೂ ಎಲ್ಲ ಇಲ್ಲಿ ಕಂಬಳ ಆಗಬೇಕಾದ್ರೆ ನಾವು ಪ್ರಾಯೋಜಕರು ಮಾಡ್ತೇವೆ. ಕೋಣಗಳ ಮಾಲೀಕರ ಸಹಕಾರ ದೊಡ್ಡದು. ಗೌಡ್ರೆ ಹೇಳ್ತಾರೆ, ಶ್ರೀನಿವಾಸ ಗೌಡ್ರೆ, ಇರುವೈಲು ಪಾಣಿಲ ಬಾಡ ಪೂಜಾರಿ ಅವರ ಕೋಣಗಳನ್ನು ಅವರು ಅಷ್ಟು ಸಾಕಿದ್ರಿಂದ, ಪ್ರೀತಿಯಿಂದ ಸಾಕಿದ್ರಿಂದ ಅವರು ಆ ಕೋಣಗಳ ಓಟದೊಟ್ಟಿಗೆ ನನ್ನ ಓಟ ಇತ್ತು ಅಂತ ಇಲ್ಲಿ ನಾವು ಗುರುತಿಸಬೇಕು. ಹಾಗೇನೆ ನೀವು ಹೇಳಿದಾಗ ಬೇಲಾಡಿ ಬಾವ ಅಶೋಕ್ ಶೆಟ್ರ ಕೋಣ ಓಡಿಸಿದ 65 ವರ್ಷದ ನಾರಾವಿ ಯುವರಾಜ್ ಜೈನರು, ಬಾರ್ಕೂರು ಶಾಂತರಾಮ್ ಶೆಟ್ರ ಕೋಣಗಳನ್ನು ಓಡಿಸಿದ ಮಂದಾರ್ತಿ ಶಿವರೂರು ಗೋಪಾಲ್ ನಾಯ್ಕರು, ಇಂಥ ಹಿರಿಯರು ಇದ್ದಾರೆ. ಅದರೊಟ್ಟಿಗೆ ಕಂಬಳದಲ್ಲಿ ಕೋಣಗಳನ್ನು ಹಿಡಿಯುವಂಥದ್ದು, ಬಿಡಿಸುವಂಥದ್ದು, ಅಂಪೈರಿಂಗ್, ಅಲ್ಲಿ ಕೋಣಗಳ ಹಲ್ಲು ನೋಡುವಂಥದ್ದು, ಬೇರೆ ಬೇರೆ ವಿಭಾಗಕ್ಕೆ ಬೇರೆ ಬೇರೆ ಜನರಿದ್ದಾರೆ. ಅವರೆಲ್ಲರ ಸಹಕಾರ ಹಾಗೂ ಒಂದು 40,000 ರಿಂದ 50,000 ಜನ ಬೆಳಗ್ಗಿನಿಂದ 24 ಗಂಟೆ ಅಲ್ಲಿ ನಿಂತು ರಾತ್ರಿ ಹಗಲು ಇದು ನಡೀತಾ ಇದೆ 24 ಗಂಟೆ. ಇಲ್ಲಿ ನಮ್ಮ ಕಂಬಳ ಸಮಿತಿ ಅಧ್ಯಕ್ಷರಾದ ಈಗಿನ ಅಧ್ಯಕ್ಷರು PR ಶೆಟ್ಟರ್ ಇರಲಿ, ಹಿಂದಿನ ಗೌರವ ಅಧ್ಯಕ್ಷರಾದ ನಮ್ಮ ಭಾಸ್ಕರ್ ಕೋಟ್ಯಾನ್ರು ಇರಲಿ, ಶಾಂತರಾಮ್ ಶೆಟ್ಟರು ಇರಲಿ, ಸದಾನಂದ್ ಶೆಟ್ಟರು ಇದ್ರು, ಹೀಗೆ ನಮ್ಮ ಗುಣಪಾಲ ಕಡಂಬರು, ಹಾಗೆ ಪ್ರಧಾನ ಕಾರ್ಯದರ್ಶಿ ಎಡ್ತೂರು ರಾಜೀವ್ ಶೆಟ್ಟರು, ಸುಧಾಕರ್ ಶೆಟ್ಟಿ, ವಿಜಯ್ ಕುಮಾರ್ ಕಂಗಿನಮನೆ, ಇವ್ರದ್ದು ಕೆಲವು ಹಾಸ್ಯದ ತುಣುಕುಗಳು ಇದ್ವೆ. ರಾತ್ರಿ ನಿದ್ದೆ ಬರಬಾರ್ದು ಅಂತ ಹೇಳಿ ಈ ಕಂಬಳದಲ್ಲಿ ನೀವು ನೋಡಿದ್ರೆ
ಕಂಬಳ ಪ್ರೇಮಿಗಳಿಗೆ ಗೊತ್ತುಂಟು. ಹೇಗೆ ಪಟ್ಲ ಸತೀಶ್ ಶೆಟ್ಟರ ಭಾಗವತಿಕೆಯನ್ನು ಕೇಳಲಿಕ್ಕೆ ಜನ ಹೋಗ್ತಾರ, ಹಾಗೆ ಕಂಬಳದಲ್ಲಿ ವಿಜಯ್ ಕುಮಾರ್ದು ಇರಲಿ, ಕಂಗಿನ ಮನೆ ಅವ್ರದ್ದು ಇರಲಿ, ರಾಜೀವ್ ಶೆಟ್ಟರ್ದು ಇರಲಿ, ಸುಧಾಕರ್ ಶೆಟ್ಟರ್ ಇರಲಿ, ಇನ್ನೂ ತುಂಬ ಜನ ಇದ್ದಾರೆ. ಅವರ ಹೆಸರು ಹೇಳಲಿಕ್ಕೆ ಇಲ್ಲಿ ನಮಗೆ ಸಮಯ ಇಲ್ಲ. ಅವರೆಲ್ಲರ ಸಹಕಾರದಿಂದ ಕಂಬಳಕ್ಕೆ ಹೊಸ ಆಯಾಮವನ್ನು ಶ್ರೀನಿವಾಸ ಗೌಡರ ಮುಖಾಂತರ ನಮ್ಮ ಕಾಂತಾಬಾರೆ ಬುದ್ಧಬಾರೆ ಕಂಬಳದ ಪ್ರೇರಕರಾದ ಕಾಂತಾಬಾರೆ ಬುದ್ಧಬಾರೆಯವರು ಹಾಗೂ ನಮ್ಮ ಮನೆತನದ ದೈವಿ ಶಕ್ತಿಗಳು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಎಸ್, ಒಟ್ಟಿನಲ್ಲಿ ಬಹುಶಃ ಸಮಯ ಕೂಡಿ ಬಂದಿದೆ. ತುಳುನಾಡಿನ ಯುವಕ ಶ್ರೀನಿವಾಸ್ ಗೌಡ್ರು ರಾಷ್ಟ್ರ ಮಟ್ಟದಲ್ಲಿ ತರಬೇತಿಯನ್ನು ಪಡೆದುಕೊಂಡು ಬಹುಶಃ ತಕ್ಷಣಕ್ಕೆ ಅವರಿಗೆ ಹೋಗಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಅಂತ ಹೇಳಿದ್ರೆ ಇನ್ನು ಕಂಬಳದ ಸೀಸನ್ ಮುಗ್ದಿಲ್ಲ, ತಮ್ಮ ಸೇವೆ ಇನ್ನೂ ಇಲ್ಲಿಗೆ ಕರಾವಳಿಗೆ ಬೇಕಾಗಿದೆ ಎನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸೀಸನ್ ಮುಗಿದ ಬಳಿಕ ಅವರನ್ನು ರಾಷ್ಟ್ರ ಒಂದು ಹೆಮ್ಮೆಯ ಸಾಧಕನಾಗಿ ನೋಡಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬಹುಶಃ ಹುಸೇನ್ ಬೋಲ್ಟ್ ಮಾಡಿದಂಥ ದಾಖಲೆಯನ್ನು ಬಹುಶಃ ಕ್ಷಣಾರ್ಧದಲ್ಲಿ ಪುಡಿ ಮಾಡುವಂಥ ಕೆಪಾಸಿಟಿ ಮತ್ತು ಎಲ್ಲ ವ್ಯಕ್ತಿತ್ವ ಮತ್ತು ಆ ಸ್ಟೆಮಿನಾ ಇರುವಂಥ ಒಬ್ಬ ಯುವಕನನ್ನು ತುಳುನಾಡು ಇವತ್ತು ರಾಷ್ಟ್ರಕ್ಕೆ ಕೊಡಲಿಕ್ಕೆ ಕಾಯ್ತಾ ಇದೆ ಅಂತ ಹೇಳ್ತಾ ಈ ಎಲ್ಲ ವಿಷಯಗಳನ್ನು ಮತ್ತು ಈ ದಾಖಲೆ ಆಗಿರುವಂಥ ಕ್ಷಣಗಣನೆಯನ್ನು ಅನುಭವಿಸಿ ಅದನ್ನು ನಮಗೆ ವಿವರಿಸಿರುವಂತಹ ಶ್ರೀಯುತ ಚಿತ್ತರಂಜನ್ ಭಂಡಾರಿ ಅವರಿಗೆ ನಮ್ಮ ಟಿವಿಯ ಮತ್ತು ನಮ್ಮೆಲ್ಲ ಕರಾವಳಿಯ ವೀಕ್ಷಕರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದರೊಟ್ಟಿಗೆ ನಮ್ಮ ಕಂಬಳಕ್ಕಾಗಿ ಕಂಬಳದ ಕಷ್ಟದ ದಿನಗಳಲ್ಲಿ ಕೂಡ ಮೀಡಿಯಾ, ಒಂದು ಪ್ರಿಂಟ್ ಮೀಡಿಯಾ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ ತುಂಬ ಸಹಕಾರ ಮಾಡಿದೆ. ನಿಮ್ಮ ಸಹಕಾರವನ್ನು ನಾವು ಮರೆಯುವಂಥ ಪ್ರಶ್ನೆನೇ ಇಲ್ಲ. ಶ್ರೀನಿವಾಸ ಗೌಡರ ಸಾಧನೆಯನ್ನು ಕೂಡ ಮೀಡಿಯಾ ತಂದದ್ದು ನಮಗೆ ಗೊತ್ತಿರಲಿಲ್ಲ. ನಾವಾಗಲಿ ಜಿಲ್ಲಾ ಕಂಬಳ ಸಮಿತಿಯಾಗಿ 12 ದಿನದ ನಂತರ ಮೀಡಿಯಾ ತಂದದ್ದು. ಇದರಿಂದ ಈ ನಿಮ್ಮ ದೃಶ್ಯ ಮಾಧ್ಯಮ, ನಮ್ಮ ಟಿವಿ 10ನೇ ವರ್ಷ ನಿಮ್ಮ ಇದನ್ನು ಆಚರಿಸಿದ್ದೀರಿ. ನಿಮಗೂ ಶುಭವಾಗಲಿ. ಹಾಗೂ ಎಲ್ರಿಗೂ ನಾವೊಂದು ಹೊಸ ಇದನ್ನು ಬರೆದ ಶ್ರೀನಿವಾಸ ಗೌಡರನ್ನು ಅಭಿನಂದಿಸುತ್ತಾ ಮುಂದಿನ ದಿನಗಳಲ್ಲಿ ಹಲವಾರು ಶ್ರೀನಿವಾಸ ಗೌಡರು ಬರಲಿ ಅಂತ, ಯುವಕರು ಬರಲಿ ಅಂತ ಹೇಳಿ ಕಂಬಳಕ್ಕೆ ಜೈ ಅಂತ ಹೇಳುವತ್ತಿಗೆ ನಿಮಗೆ ವಂದಿಸ್ತೇನೆ. ಎಸ್, ಒಂದು ರೋಮಾಂಚನದ ಗಳಿಗೆಯಲ್ಲಿ ಒಂದು ಅಪರೂಪದ ಸಂಚಿಕೆಯೊಂದಿಗೆ ಇವತ್ತಿನ ಜನಧ್ವನಿಯನ್ನು ಮುಗಿಸ್ತಾ ಇದ್ದೇವೆ. ನಾಳೆ ರಾತ್ರಿ 8 ಗಂಟೆ ಜನಧ್ವನಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.